ಗೋಧಾಮ. ಮಾತೆರೆಗಳ ಸೊಲ್ವೆಲು ಗೋಧಾಮ ವಿಶೇಷವಾಯಿನ ಇನಿತ ಈ ಲೇಸದ ಈ ಸಂಚಿಗ್ನಿಗಳನ್ನು ಮಾತೆರೆಯನ್ನ ಅರ್ತಿ ಪಿಡ್ತಿದ ಅರಣಿಗೆದ ಉಡಲ್ ಎದುಕೊಂಡಲೆ ಬಂತುಲೆ ಒಂದಲೆ ನಮ್ಮಂಜಿ ಪಾತೆರಕ್ಕೆ ಎನ್ನುವ ಗಾವೋ ವಿಶ್ವಸ್ಯ ಮಾತರಹ ಪಂಡ ಇಡೀ ಲೋಕಗೆ ಪೆತ್ತ ಅಪ್ಪೆದ ಸ್ಥಾನದ ಉರುಟುಲ್ಲೇರು ದೇ ಪಂಡ ಒಂಜಿ ಪೆತ್ತ ನಮ್ಮನ್ನು ಬದುಕಿರ್ದು ಸೈಪಿನ ಮುಟ್ಟಲ ಕಾಪು ನಂಚಿತ್ತಿನ ಒಂಜಿ ಮುರುಗ ಪಂಡಲ ತಪ್ಪ ಒಂದು ನಮ್ಮನ್ನು ಪೆದ್ದಿ ಅಪ್ಪೆ ಕೆಲವು ತಿಂಗುಲ ತಂದಂಡ ಕೆಲವು ವರ್ಷ ತನ್ನ ತಿಗಲದ ಪೇರನ್ನು ಕೊರ್ದು ತಾಂಕ್ಯಲೊಂದ ಅಂಡ ಗೋವು ಪಂಡ ಪೆತ್ತ ನಮ್ಮನ್ನು ಅಕೇರಿದ ಕಡೆ ಉಸುಲು ಮುಟ್ಟಲ ಪೇರು ಕೊರ್ದು ಕಾಪು ನಂಚಿತ್ತಿನ ವಿಶೇಷವಾಯಿನ ಪುಣ್ಯಾದಿಗೆದ ಕೆಲಸವನ್ನು ಮಲ್ಪನಲ್ಲ ಐಕಂತ್ರನೇ ಆ ಪೆತ್ತಗೆ ನಮ್ಮ ಗೋ ಮಾತೆ ಅತ್ತಂದಂಡ ನಮ್ಮ ರಡ್ಡನೆ ಅಪ್ಪೆ ಅಪ್ಪನ ಚಿತ್ತಿನ ಪುದರ್ನು ಕೊಡ್ತಾ ಅಂಡ ಇನ್ನು ಗೋವುದ ಬಗೆಟ್ ಮನರೆ ಪೋಣಂದಾಂಡ ಈ ದೇಶೊಡಿತ್ತಿನಂಚಿತ್ತಿನ ಆ ಚಂಡೋಲು ಆ ಬಿದೆಕುಲು ಆ ದೇಶಿ ತಳಿಯಿಂದ ನಮ್ಮದಾದ ಪನ್ಪನ ಅವು ಇನಿಕಾನಗ ಅಲಿಯಾಂತರಾಪಿನಂಚಿತ್ತಿನ ಪೊರ್ತುಡು ಬೇತೆ ಬೇತೆ ದೇಶದ ಗೋ ಸಂತತಿಲು ಬತ್ತದ ಮುಲ್ಪ ತಾಂಬುನಂಚಿತ್ತಿನ ಒಂಜಾತ ಸಂಗತಿಲೆಲ್ಲ ನಮ್ಮ ತುಪ್ಪ ಅಂಡ ಈ ದೇಶದ ಗೋ ಬಿದೆಕ್ಲೇನು ಗೋ ಚಂಡಲೇನು ತಾಂಕೊಡು ಅವೇನು ಬುಲೆಪಾವುಡು ಅವೇನು ಒರಿಪಾವುಡು ಪನ್ನುಂಚಿತ್ತಿನ ಮಲ್ಲ ಅಂಗಲಪುಡು ಕೆಲವರೆ ಕೆಲಸ ಮಲ್ದೊಂದುಲೆರು ಗೋವು ಪನ್ನಗ ನಂಗೆ ನೆನೆಪಾಪಿನಿ ಆ ಬೆನ್ನಿದ ಬದುಕು ಈ ನೆಲತ್ತ ಉಸುಲಾದು ನಂಚಿತ್ತಿನ ಬೆನ್ನಿದ ಬದುಕನ್ನು ಒರಿಪಾವುಡು ಐತ ಒಟ್ಟುಗು ವಿಶೇಷವಾದ ಒವ್ವೇ ಒಂಜಿ ರಾಸಾಯನಿಕ ಗೊಬ್ಬರವನ್ನು ಪಾಡಂದೆ ಸಾವಯವ ಬೆನ್ನಿನ ಮಲ್ಪೋಡು ಅಂಚನೆ ಗೋವುನು ಬುಲೆಪಾವುಡು ಐತ ಒಟ್ಟುಗು ಇನಿ ಜನಕುಲು ಪೇಂಟೆದಂಚಿ ಮೋನೆ ಪಾಡ್ದು ಗೋಪಿನಂಚಿತ್ತಿನ ಪೊರ್ತುಡು ಕೂಡ ಹಳ್ಳಿದ ಬದುಕಿಗೆ ಬಿರ ಪಿಜೂರ್ಲೆಕ್ಕ ಮಲ್ಪೊಡು ಬನ್ನಂಚಿತ್ತಿನ ಪಾತೆರು ನಮಗೇನುವ ಆಂಡವು ಖಾಲಿ ಪಾತೆರದ ಉರುಟು ಒರಿವಿನಂಚಿತ್ತಿನ ಈ ಕಾಲೋಡು ಆ ಪಾತೆರನು ಆ ಕನ ಎಂಚಿನಂಡ ಅವೇನು ನಿಜವಂಚಿತ್ತಿನ ಕೆಲಸ ನಮ್ಮ ಕಾರ್ಲದ ಮುನಿಯಾಲುದ ಕೈತಲದ ಈ ಗೋಧಾಮೋಡು ನಡತೊಂದುಂಡು ಆ ಒಂಜಿ ವಿಶೇಷವಾಯಿನ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ನಮ್ಮ ದುಂಬದಿ ಕಡೆ ನಿಜ ಮಲ್ತು ತೋಜಾದಿನಾರು ಸಾಧಿಸಿದ ತೋಜಾದಿನಾರು ನಮ್ಮ ಜಿ ರಾಮಕೃಷ್ಣ ಆಚಾರ್ಯ ಅರನ ನಿಕಲ ಮಾತೆರ ಪರವಾದ ನಮ್ಮ ಟಿವಿದ ಇಡೀ ಕೂಟದ ಪರವಾದ ಮೋಕೆದ ಉಡಾಡು ಎದುಕೊಂಡೊಂದಿಲ್ಲ ನಮಸ್ಕಾರ. ಇದು ವಿಶೇಷ ಏನು ಬಂದು ಇನ್ನು ನಮ್ಮ ಒಂಜಿ ಪಾತೆರಕೇನು ರಾಮರಾಜ್ಯ ಪನ್ನಂಚಿತ್ತಿನ ಒಂಜಿ ಕಲ್ಪನೆ ಅವು ಇನ್ನಿ ಮಸ್ತ್ ಜೋರುಡಿಕೆ ಅನ್ನೋಣಂದಾಂಡಲ ಮಹಾತ್ಮ ಗಾಂಧೀಜಿನ ಕಲ್ಪನೆ ಆದಿತ್ತು ನಾವು ಡಿಲ್ಲಿ ಆವಡುಂದಂಡ ಸುರುಟ ಹಳ್ಳಿದ ಉದ್ಧಾರ ಆವಡು ನಂಚಿತ್ತಿನ ಪಾತ್ರ ಅಂಡ್ ಇನ್ನು ನಮ್ಮ ಮಾತೆಲ್ಲ ಜನಕುಲು ವಿದ್ಯೆ ಕಲ್ತದ ಪೆದ್ದಿನ ಮಣ್ಣಿಗೆ ಅತ್ತಂದ ಬುಲೇನ ಮಣ್ಣಿಗೆ ಬೆರಿಪಾಡ್ದು ಪೇಂಟೆದ ಸಾದಿ ಬರ್ತಂದಲ್ಲ ಈರು ಅವಿನ ಪೂರ ಬುಡ್ದು ಕೂಡ ಹಳ್ಳಿದಂಚಿ ಜನಕುಲು ಬರೋಡು ಬೆನ್ನಿದಂಚಿ ಬರೋಡು ವಿಶೇಷವಾದ ಈ ಗೋ ಸಂತತಿ ಬುಲೆಪಾಡು ನಂಚಿತ್ತಿನ ದೃಷ್ಟಿಡು ಮಲ್ಲ ಬೇಲೆ ಮಲ್ತಂದುಲ್ಲರು 27 ಎಕರೆ ಜಾಗಡು ಇವೊಂಜೀರ್ನ ಕನ್ನನ್ ನಿಜ ಮಲ್ತಂದುಲ್ಲರು ನೆತ್ತ ಕಾರಣ ಗಾಂಧೀಜಿಯ ಒಂದು ಪರಿಕಲ್ಪನೆ ಗ್ರಾಮ ಸ್ವರಾಜ್ಯ ಅಂತ ಒಂದು ಕಲ್ಪನೆ ಇತ್ತು. ಈಗ ಒಂದು 60 ವರ್ಷ ಮೇಲೆ ನಂತರ ಇದು ಗ್ಲೋಬಲ್ ವಿಲೇಜ್ ಆಗಿದೆ. ಒಂದು ಹಳ್ಳಿಯಲ್ಲಿ ಇಡೀ ವಿಶ್ವವನ್ನು ನಾವು ಕಾಣುವಂಥ ಒಂದು ಕಲ್ಪನೆ ನಮ್ಮಲ್ಲೀಗ ತಾಂತ್ರಿಕತೆ ಅಭಿವೃದ್ಧಿ ಆಗಿದೆ. ಈಗ ಪ್ರತಿಯೊಂದು ಹಳ್ಳಿ ಉದ್ಧಾರ ಆದರೆ ಮಾತ್ರ
ದೇಶ ಉದ್ಧಾರ ಆಗ್ತದೆ. ಖಂಡಿತ. ಈಗ ಏನಂದರೆ 40-60 ವರ್ಷ ಹಿಂದೆ ಎಲ್ಲ ಹಳ್ಳಿಯಿಂದ ಸಿಟಿಗೆ ಹೋದರು. ಆಗ ತುಂಬ ಒಂದು ಜಾಯಿಂಟ್ ಫ್ಯಾಮಿಲಿ, ತುಂಬ ಮಕ್ಕಳಿರ್ತಿದ್ರು, ಬುದ್ಧಿವಂತ ಕಲಿಯುವವನು ಹೊರಗೆ ಹೋಗೋದು, ಸಾಮಾನ್ಯದವನು ಅಲ್ಲಿ ಕೃಷಿ ಮಾಡೋದು, ಈ ಥರ ಎಲ್ಲ ಕಲ್ಪನೆಗಳಿತ್ತು. ಈಗ ಎಲ್ರಿಗೂ 1-2 ಮಕ್ಕಳಾದ್ರಿಂದ ಎಲ್ಲರೂ ಹೊರಗೆ ಹೋಗ್ತಾ ಇದ್ದಾರೆ. ಹೊರಗೆ ಹೋದರೆ ನಮ್ಮ ಗ್ರಾಮ ಅದು ಸ್ವರಾಜ್ಯದ ಒಂದು ಕಲ್ಪನೆ ಬೆಳಿಬೇಕಂತಾದರೆ ಪುನಃ ನಮ್ಮ ಕಾನ್ಸೆಪ್ಟ್ ಬ್ಯಾಕ್ ಟು ವಿಲೇಜ್, ಪುನಃ ಹಳ್ಳಿಗೆ ಬರಬೇಕು. ಹಳ್ಳಿ ಉದ್ಧಾರ ಆದರೆ ಮಾತ್ರ ದೇಶ ಉದ್ಧಾರ ಅಂತ ನಮ್ಮ ಕಲ್ಪನೆ ಇಟ್ಕೊಂಡು ನಾವು ಇದು ಒಂದು ಮಾಡೆಲ್ ಆಗಿ ಗೋಧಾಮವನ್ನು ಸೃಷ್ಟಿಸಿದ್ದೀವಿ. ಗೋಧಾಮದಲ್ಲಿ ನೋಡುವಾಗ ವಿಶೇಷವಾಗಿ ಗೋವುಗಳಿಗೆ ಮುಕ್ತವಾದಂತಹ ವಾತಾವರಣ, ಎಲ್ಲೋ ಕಟ್ಟಿ ಹಾಕಿ ಅದನ್ನು ಸಾಕುವಂಥದ್ದು ಇಲ್ಲ, ಅಥವಾ ಅವುಗಳಿಗೆ ಏನು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀರಿ. ಈ ಪರಿಕಲ್ಪನೆ ಹೇಗೆ ಬಂತು? ಅಂದರೆ ನಾವು ಗೋ ಸಾಕೋದಂದರೆ ಎಲ್ಲರ ತಲೆಯಲ್ಲಿ ಹಾಲಿಗಾಗಿ ಸಾಕೋದಂತ ಇತ್ತು. ಅದು ದೊಡ್ಡ ನಮ್ಮ ಕಲ್ಪನೆ ರಾಂಗ್. ಅದು ಗೋವನ್ನು ಸಾಕೋದು ನಾವು ಪ್ರಥಮವಾಗಿ ನಮ್ಮ ಕೃಷಿಗೆ ಪ್ರಧಾನವಾಗಿ ಇಟ್ಕೊಳ್ಬೇಕಾಗ್ತದೆ. ಮತ್ತು ಅದರ ಉತ್ಪನ್ನಗಳನ್ನು ನಾವು ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೇಕಾಗ್ತದೆ. ಎಲ್ಲರೂ ಏನು ಮಾಡ್ತಾರೆ, ಹೆಚ್ಚಿನ ನಮ್ಮ 1970ಯಲ್ಲಿ ನಮ್ಮ ದೇಶದ ಆರ್ಥಿಕ ಆಹಾರ ಕೊರತೆ ಆದ್ದರಿಂದ ಆಗ ನಾವು ಹೈಬ್ರಿಡ್ ತಳಿಗಳನ್ನು ಇಂಪೋರ್ಟ್ ಮಾಡಿದ್ರು ಕೇಂದ್ರ ಸರ್ಕಾರ. ಅದು ಏನಾಯ್ತು ಅಂತ ಹೇಳಿದರೆ ಆ ದಿನಕ್ಕೆ ಅದು ಅಗತ್ಯ ಇತ್ತು. ನಮ್ಮ ದೇಶದಲ್ಲಿ ಆ ಒಂದು ಇದು ಇರಲಿಲ್ಲ. ಈಗ ಹಾಗೆಲ್ಲ. ಈಗ ಏನಾಗಿದೆ ಅಂದರೆ ನಾವು ನಮ್ಮ ದೇಶ ತಳಿಗಳನ್ನು ಕಳ್ಕೊಂಡು ನಾವು ಹೈಬ್ರಿಡ್ ಬೆಳೆಸ್ಕೊಂಡು ವಿದೇಶದವರು ನಮ್ಮ ದೇಶ ತಳಿಗಳನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಹಾಗೆ ನನ್ನ ಕಲ್ಪನೆ ದೇಶಗಳನ್ನು ಪುನರ್ ನಿರ್ಮಾಣ ಮಾಡಬೇಕು, ಅಭಿವೃದ್ಧಿ ಕೇಂದ್ರ ಮಾಡಬೇಕು, ಎಲ್ಲರೂ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದು ಉಳಿಸ್ತಿದ್ರೆ ಮುಂದಿನ ಜನಾಂಗಕ್ಕೆ ದೊಡ್ಡ ಒಂದು ಸಮಸ್ಯೆ ಉಂಟಂತ ನನ್ನ ಅನಿಸಿಕೆ. ಈಗ ಇಲ್ಲಿರುವಂತಹ ಈ ಒಂದು ಕರು ಪುಂಗನೂರು ಅನ್ನುವಂತಹ ತಳಿ, ದೇಶೀಯ ತಳಿ, ಭಾಳ ಅಪರೂಪದ ತಳಿಗಳಲ್ಲಿ ಒಂದು, ಬಹುತೇಕ ಅವಸಾನದತ್ತ ಸಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದರ ಸಾಮಾನ್ಯ ಜನರಿಗೆ ಒಂದು ಮಾಹಿತಿಯನ್ನು ಕೊಡುವುದಾದರೆ, ಶ್ರೀಕೃಷ್ಣನ ಒಂದು ಚಿತ್ರವನ್ನು ನೋಡುವಾಗ ಅಲ್ಲಿ ಕಾಣುವಂತಹ ಹಸು ಅಥವಾ ಕರು ಇರುವುದು ಕೂಡ ಇದೆ ಪುಂಗನೂರು. ಮತ್ತು ತಿರುಪತಿ ವೆಂಕಟರಮಣನ ಕ್ಷೇತ್ರದಲ್ಲಿ ಅಲ್ಲಿ ಅಭಿಷೇಕಕ್ಕೆ ಈ ಪುಂಗನೂರು ತಳಿಯ ಹಸುವಿನ ಹಾಲೇ ಬೇಕು. ಇದು ಎಲ್ಲಿಂದ ಸಿಗ್ತದೆ? ಇದು ಚಿತ್ತೂರು ಡಿಸ್ಟಿಕಲ್ಲಿ ಒಂದು ಪುಂಗನೂರು ಸಣ್ಣ ಹಳ್ಳಿಯಲ್ಲಿ, ಅದು ನಮ್ಮ ಇಲ್ಲಿಯ ಪರಿಸರದಲ್ಲಿ ಮಣ್ಣಾಡು ಗಿಡ್ಡ ಹೇಗೆ ಉಂಟು ಹಾಗೆ ಅಲ್ಲಿ ಅಭಿವೃದ್ಧಿ ಆಗಿದ್ದು. ಅದೀಗ ನಶಿಸಿ ಹೋಗಿ ಖಾಲಿ ಒಂದು 300-400 ಬೀಡ್ ಮಾತ್ರ ಇದೆ. ಅದು ಇನ್ನೂ ಹೀಗೆ 10 ವರ್ಷ ಹೀಗೆ ಬಿಟ್ಬಿಟ್ರೆ ಅದು ನಶಿಸಿ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಆದರೆ ಅದು ತಿರುಪತಿಗೆ ವೆಂಕಟರಮಣಿಗೆ ಅದರ ಅಭಿಷೇಕ ಹಾಲಿನ ಅಭಿಷೇಕ ಅದರಿಂದ ಆಗಬೇಕು, ಅದರ ತುಪ್ಪದಿಂದ ಆಗಬೇಕು. ಮತ್ತು ಅಲ್ಲಿ ಅವರು 200 ದನವನ್ನು ಸಾಕಿ ರಿಸರ್ಚ್ ಸೆಂಟರ್ ಮಾಡಿ ಇದರ ಬೀಡ್ ಡೆವಲಪ್ಮೆಂಟ್ ಕೂಡ ಅವರು ಚಿಂತಿಸ್ತಾ ಇದ್ದಾರೆ. ಅಲ್ಲಿ ಬಳಸುವಂಥ ತಿರುಪತಿ ಲಾಡು ಭಾಳ ಫೇಮಸ್ಸು, ಅದಕ್ಕೂ ಇದನ್ನು ಬಳಸ್ತಾ ಇದ್ದಾರೆ. ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ತುಂಬ ಆಂಧ್ರ ಸರ್ಕಾರ ತುಂಬ ಪ್ರಯತ್ನಿಸ್ತಾ ಇದೆ. ನಾನು ಕೂಡ ಒಂದು 10 ದನವನ್ನು ತಂದು ಇಲ್ಲಿ ಬೀಡ್ ಡೆವಲಪ್ ಮಾಡಲಿಕ್ಕೆ ಯೋಚಿಸ್ತಾ ಇದ್ದೀವಿ. ಇಲ್ಲಿ ಒಟ್ಟು ಈಗ ನಿಮ್ಮಲ್ಲಿ ಎಷ್ಟು ದನಗಳಿದೆ, ಯಾವೆಲ್ಲ ಜಾತಿಯ? ನಮ್ಮ ಹತ್ರ ಇಲ್ಲಿ 85 ದನಗಳಿದೆ. ಅದರಲ್ಲಿ ನಾವು ಪ್ರಧಾನವಾಗಿ ಗಿರ್ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಗಿರ್ರಲ್ಲಿ ಅದೊಂದು ಫ್ರೆಂಡ್ಲಿ ಆಗಿರ್ತದೆ ಮತ್ತು ಹೆಚ್ಚು ಹಾಲು ಬರುವಂಥದ್ದು. ಹಾಗೆ ನಾವು ಹೆಚ್ಚು ಪ್ರಧಾನ ಗಿರ್ ಇಟ್ಕೊಂಡಿದ್ದೀವಿ. ಸೆಕೆಂಡ್ ನಮ್ಮ ಹತ್ರ ರಾಟಿ, ಟಾರ್ಪಾರ್ಕರ್, ಸಾಯಿವಾಲ್ ಮತ್ತು ಕಾಂಕ್ರೇಜ್ ಮತ್ತು ಪುಂಗನೂರು ಈಗ ತಂದಿದ್ದೀವಿ. ಇದೆಲ್ಲ ಬ್ರೀಡ್ಗಳು ನಾವು ನಮ್ಮ ದೇಶದ ಪ್ರಧಾನ ಬ್ರೀಡ್ಗಳಲ್ಲಿ ಇದು ಫ್ರೆಂಡ್ಲಿ ಆಗಿರ್ತದೆ, ಹೆಚ್ಚು ಹಾಲು ಬರ್ತದೆ. ಒಂದು ಕೃಷಿ ಪ್ರಧಾನಕ್ಕೆ ಬೇರೆ ವಿಷಯ. ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ವಲ್ಪ ಆದಾಯಕ್ಕೆ ಯೋಚಿಸುವ ಇದು ಬೇರೆ. ಕೃಷಿ ಮತ್ತು ಆದಾಯವನ್ನು ಒಟ್ಟಿಗೆ ಮಾಡ್ಕೊಂಡು ನಾವು ಈ ಥರ ಯೋಚಿಸ್ತಾ ಇದ್ದೀವಿ. ಅದರಿಂದ ಏನೆಲ್ಲ ಉತ್ಪನ್ನಗಳನ್ನು ತಾವು ಮಾಡ್ತೀರಿ? ಸಾಮಾನ್ಯವಾಗಿ ಎಲ್ಲರೂ ಹಾಲು ಡೈರಿ ಅಂತ ಹೇಳಿದ್ರೆ ಹಾಲು ಕರೆಯುವುದು, ಹಾಲನ್ನು ಸೇಲ್ ಮಾಡೋದು ಡೈರಿಗೆ. ಇವತ್ತೊಂದು 100 ಲೀಟ್ರ್ ಹಾಲು ಬಂದರೆ ಒಂದು 40 ರೂಪಾಯಿ, 30 ರೂಪಾಯಿ ಅಥವಾ 50 ರೂಪಾಯಿ ಸೇಲ್ ಮಾಡಿದ್ರೆ ಅದು ಒಂದು 5,000 ರೂಪಾಯಿ ಗೇನ್ ಮಾಡ್ತದೆ. ನಾವೇನು ಮಾಡ್ತಿದ್ವಿ ಅಂದರೆ, ಬಾಕಿ ದೇಶದವರು ಯಾರು ಹಾಲು ಕುಡಿಯೋದಿಲ್ಲ. ಬಾಕಿ ದೇಶದವರು ನಾವು ವಿಯೆಟ್ನಾಂ, ಥೈಲ್ಯಾಂಡ್, ಕಾಂಬೋಡಿಯಾ ಬೇರೆ ಬೇರೆ ಕಂಟ್ರಿಗೆ ಹೋದರೆ ಅಲ್ಲೆಲ್ಲ ಕುಡಿಯೋದಂದರೆ ಹಾಲು ಕುಡಿಯೋದಿಲ್ಲ. ಹಾಲನ್ನು ಪ್ರೋಸೆಸ್ ಮಾಡಿ ತುಪ್ಪ, ಮಜ್ಜಿಗೆ ಮತ್ತು ಲಸಿ, ಪನ್ನೀರು, ಬಟರು ಇದನ್ನೆಲ್ಲ ಮಾಡಿ 1 ಲೀಟ್ರ್ ಹಾಲನ್ನು ಪ್ರೋಸೆಸ್ ಮಾಡಿ ನಾವು ನೇರವಾಗಿ ಮಾರಿದರೆ 30 ರೂಪಾಯಿ ಸಿಕ್ಕಿದರೆ, ಈ ಬೈ ಪ್ರಾಡಕ್ಟ್ ಮಾಡಿದರೆ 300 ತೆಗೆಯಬಹುದು. ಇದು ರೈತರಿಗೆ ಮತ್ತು ಗ್ರಾಮೀಣ ಪ್ರದೇಶ ಯುವಕರಿಗೆ ಇದು ದೊಡ್ಡ ಮಾಡೆಲ್ಲು. ಈ ಉತ್ಪನ್ನದಿಂದ ನಮ್ಮ ದೇಶೀಯ ಚಿಂತನೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ನಾವು ಕೆಮಿಕಲ್ ಕುಡಿತಾ ಇದ್ದೀವಿ. ನಮ್ಮದೇ ಪರಿಸರದಲ್ಲಿ ಬೆಳೆಸುವಂಥ ಆರೋಗ್ಯದಾಯಕ ಇದನ್ನು ನಾವು ದೇಶ ಕೊಟ್ಟಾಗ ಇಲ್ಲಿ ಕೈಗಾರಿಕೆ ಬೆಳೀತದೆ, ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಆಗ್ತದೆ, ಮತ್ತು ಪರಿಸರ ಕೂಡ ಹೆಲ್ಪ್ ಆಗ್ತದೆ, ಆರೋಗ್ಯ ಕೂಡ ಉಳಿತದೆ. ಒಂದು ಹ್ಯೂಮನ್ ರಿಸೋರ್ಸ್ ದೇಶ ಬೆಳಿಬೇಕಾದ್ರೆ ನಮ್ಮ ಆರೋಗ್ಯ ಸ್ವಾಸ್ಥ್ಯವಾಗಿದ್ದರೆ
ಪ್ರತಿಯೊಬ್ಬರು ಆರೋಗ್ಯವಾಗಿದ್ದರೆ ಅವನು ಪರಿಶ್ರಮ ಪಟ್ಟರೆ ಒಳ್ಳೆ ಕೆಲಸ ಮಾಡಿದ್ರೆ ಅದರಿಂದ ಆದಾಯ ಜಾಸ್ತಿ ಆಗ್ತದೆ, ದೇಶ ಅಭಿವೃದ್ಧಿ ಆಗ್ತದೆ. ಉಳಿದಿರುವಂತಹ ಅಥವಾ ನಾವು ಬದುಕುತ್ತಾ ಇರುವಂತಹ ನೆಲ ಕಲುಷಿತವಾಗಿದೆ, ಕುಡಿಯುವಂಥ ನೀರು ಕಲುಷಿತವಾಗಿದೆ, ಸೇವಿಸುವಂತಹ ಆಹಾರ ಇರ್ಬೋದು, ಗಾಳಿ ಇರ್ಬೋದು, ಎಲ್ಲವೂ ಕಲುಷಿತ ಆಗಿದೆ. ಹಾಗಾಗಿ ಆ ಕಲುಷಿತ ವಾತಾವರಣವನ್ನು ಶುದ್ಧಗೊಳಿಸುವುದಕ್ಕೆ ಈ ಒಂದು ಗೋವು ಇರ್ಬೋದು, ಈ ಪ್ರಕೃತಿಯ ನಿರ್ಮಾಣ ಎಷ್ಟು ಪೂರಕ ಆಗಿದೆ. ನಮ್ಮ ನೀವು ಪ್ರಾಚೀನ ಭಾರತದ್ದು ನಮ್ಮ ಸ್ವಾತಂತ್ರ್ಯ ಸಿಕ್ಕೋ ಮೊದಲು ನಾವು ನಮ್ಮ ಇಂಡಿಯಾದ GDP ಪ್ರಪಂಚ GDPಗಿಂತ ಅರ್ಧದಷ್ಟಿತ್ತು. ಆವಾಗ ನಮ್ಮ $1ಗೆ $1 ಇತ್ತು. ಹೇಗೆ ಹೇಳಿದರೆ ನಮ್ಮ ಕೃಷಿ ಗೋವಿನ ಆಧಾರದಿಂದ ಕೃಷಿಯನ್ನು ಮಾಡ್ತಾಯಿದ್ರು. ಅದರಿಂದ ಏನಾಗ್ತದೆ ಅಂದರೆ ಗೋವಿನ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು, ಚಿನ್ನ ಮತ್ತು ಪೆಟ್ರೋಲ್ ತರ್ತಾ ಇದ್ರು. ಈಗೇನಾಗಿದೆ ಅಂದರೆ ನಾವು ಕೆಮಿಕಲ್ ಬಳಸಿ ಮಣ್ಣು ಹಾಳು ಮಾಡ್ತಾ ಇದ್ದೀವಿ, ನೀರನ್ನು ಹಾಳು ಮಾಡ್ತಾ ಇದ್ದೀವಿ. ಅಲ್ಲಿ ಬೆಳೆದಂಥ ತಿಂದು ನಾವು ಕೂಡ ಆರೋಗ್ಯವಾಗಿಲ್ಲ. ಫರ್ಟಿಲೈಸರ್ ಇಂಪೋರ್ಟ್ ಮಾಡಬೇಕು ನಾವು, ಎಲ್ಲವೂ ಮೆಡಿಸಿನ್ ಇಂಪೋರ್ಟ್ ಮಾಡಬೇಕು. ಇದರಿಂದ ನಮ್ಮ ರೂಪಾಯಿ ವ್ಯಾಲ್ಯೂ ಡೌನ್ ಆಗ್ತಾ ಇರೋದು ಒಂದು ಪಾರ್ಟ್. ಆದರೆ ಇನ್ನೊಂದು ಪಾರ್ಟ್ ಏನಂತ ಹೇಳಿದರೆ, ನಾನು ಮೊನ್ನೆ ಒಂದು ಪೇಪರ್ ಓದಿದೆ. ಗಲ್ಫ್ ಕಂಟ್ರಿಯವರು, ಮುಸ್ಲಿಂ ಕಂಟ್ರಿಯವರು, ಕುವೈಟ್ ಅವರು ಮೊನ್ನೆ ನಮ್ಮ ಈ ದೇಶದಿಂದ 192 ಟನ್ನನ್ನು ಕವಡಂಗನ್ನು ಇಂಪೋರ್ಟ್ ಮಾಡಿದರು. ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಂತ. ನಮ್ಮ ದೇಶದಲ್ಲಿ ಅದೇ ಪೇಜಲ್ಲಿ 68,000 ಕೋಟಿ ನಾವು ಸಬ್ಸಿಡಿ ಕೊಟ್ಟಿದ್ದೀವಿ ಅಂತ ಫರ್ಟಿಲೈಸರ್ಗೆ. 68,000 ಕೋಟಿ ಸಬ್ಸಿಡಿ ಕೊಡಬೇಕಾದ್ರೆ ಮಿನಿಮಮ್ 6 to 7 lakhs crores ನಾವು ಫರ್ಟಿಲೈಸರ್ ಇಂಪೋರ್ಟ್ ಮಾಡಿದ್ದೀವಿ. 6 to 7 crores ನಾವು ಇಂಪೋರ್ಟ್ ಮಾಡಿದಂತಾದರೆ ವರ್ಷಕ್ಕೆ 10 ವರ್ಷಕ್ಕೆ ಎಷ್ಟಾಯಿತು? ಒಂದು 50 ಲಕ್ಷ ಕೋಟಿ ನಾವು ವಿದೇಶಿ ವಿನಿಮಯ ಕಳ್ಕೊಳ್ತಾ ಇದ್ದೀವಿ. ಇದರಿಂದ ಒಂದು ನಮ್ಮ ಇದು ಆರ್ಥಿಕತೆ ಕುಂತದೆ. ನಮ್ಮ GDP ಇರ್ಬೋದು, ನಮ್ಮ ಇದು ಟೋಟಲ್ ನಮ್ಮ ದೇಶದ ಆರ್ಥಿಕ ಇದನ್ನು ನಷ್ಟ ಆಗ್ತದೆ. ನಾವು ಡಾಲರ್ ಕೊಂಡ್ಕೊಳ್ಬೇಕು, ತರಬೇಕು. ಆ ಥರ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಪ್ರತಿಯೊಬ್ಬರಿಗೆ ಕೂಡ ಒಂದು ಎಕರೆಗೆ 2 ದನಗಳನ್ನು ಕೊಡ್ತಾ ಹೋದರೆ 5 ವರ್ಷದಲ್ಲಿ ಸಂಪೂರ್ಣ ನಾವು ಕೆಮಿಕಲ್ ಮುಕ್ತ ನಾವು ನಮ್ಮ ಮಣ್ಣನ್ನು ಮಾಡಿ ಗೋ ಆಧಾರಿತ ಕೃಷಿಯನ್ನು ಡೆವಲಪ್ ಮಾಡಿ ಮಣ್ಣನ್ನು ಫಲವತ್ತತೆ ಮಾಡೋದು, ನೀರನ್ನು ಫಲವತ್ತತೆ ಇದು ಪ್ಯೂರ್ ಮಾಡೋದು, ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳೋದು, ಮೆಡಿಸಿನ್ ಮುಕ್ತ ದೇಶ ಮಾಡ್ಬೋದು ಅಂತ ನಾನು ಅನಿಸ್ತೀನಿ. ಈಗ ಕೆಲವರಲ್ಲಿ ಒಂದು ಪ್ರಶ್ನೆ ಇರ್ಬೋದು, ಗೋ ಸಾಕಿದರೆ ಅಲ್ಲಿ ಹಾಕುವಂಥ ಸೆಗಣಿ ಇರ್ಬೋದು ಅಥವಾ ಅದರ ಮೂತ್ರ ಇರ್ಬೋದು, ಅದು ಸಿಕ್ಕಾಪಟ್ಟೆ ವಾಸನೆ ಬರ್ತದೆ. ಆದರೆ ಇಲ್ಲಿ ಗಮನಿಸಿದರೆ ಎಲ್ಲೂ ಕೂಡ ಅದು ಕಾಣಿಸ್ತಾ ಇಲ್ಲ. ಗೋವಿನ ಸೆಗಣಿ ಮೂತ್ರ ನಾನು ಮೊನ್ನೆ ಕೇಳಿದೆ. ಮನುಷ್ಯನ ಎಂಥ ಶ್ರೇಷ್ಠ ಋಷಿಮುನಿಗಳ ಒಂದು ಇದು ಕೂಡ ಯಾವುದು ಕೂಡ ಮಲಮೂತ್ರ ಕೂಡ ಅದು ಮೈಲಿಗೆ. ಆದರೆ ನಮ್ಮ ಗೋವಿನ ಮಲಮೂತ್ರ ಅದು ಶ್ರೇಷ್ಠ ಮತ್ತು ಪವಿತ್ರ ಅಂತ. ಅದರಲ್ಲೂ ದೇಶಿ ತಳಿ ಅದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಮ್ಮ ಡೈರಿ ನೀವು ಒಂದು ರೌಂಡ್ ಬಂದಾಗ ಅಲ್ಲಿ ಸಿಕ್ಕುವ ಸೆಗಣಿ ಮತ್ತು ಅದರ ಗಂಜಲಿನ ಒಂದು ಸ್ಮೆಲ್ ನೋಡುವಾಗ ಯಾವ ಪರ್ಫ್ಯೂಮಿಗಿಂತ ಕಮ್ಮಿ ಇಲ್ಲ ಅಂತ ಅನಿಸ್ತಾ ಉಂಟು. ನಾವೇನು ಕೆಮಿಕಲ್ ಹಾಕಿ ನಮ್ಮ ಒಂದು ಸುವಾಸನೆ ಇಡ್ತೀವಲ್ಲ, ಒಂದು ಆರ್ಗ್ಯಾನಿಕ್ ಇದರಲ್ಲಿ ನಾವು ಕಂಡು ನೋಡಿದಾಗ ಅದರಲ್ಲಿ ಸಿಕ್ಕುವಂಥ ಒಂದು ಸುವಾಸನೆ ಅಥವಾ ಒಂದು ಒಳ್ಳೆಯ ಸ್ಮೆಲ್, ಅಲ್ಲಿ ಒಂದು ರೌಂಡು ನಾವು ಬಂದರೆ ಎಲ್ಲವುದು ನಮ್ಮ ಪಾಸಿಟಿವ್ ಎನರ್ಜಿ ಡೆವಲಪ್ ಆಗ್ತದೆ ಅಲ್ಲಿ. ಈಗ ಗೋ ಸಾಕಾಣಿಕೆಯ ಬಗ್ಗೆ ಸಂಪ್ರದಾಯವಾದಿಗಳ ಒಂದು ಮಾತಿದೆ. ಅಂದರೆ ಅದಕ್ಕೆ ಈಗ ಇಂಜೆಕ್ಷನ್ ಕೊಟ್ಟದ್ದು ಹೀಟು ಬರುವಾಗ ಇಂಜೆಕ್ಷನ್ ಕೊಟ್ಟದರ ಕರು ಹಾಕಿಸುವಂಥ ಪ್ರಯತ್ನ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಹಾಲು ಕರೆಯೋಕ್ಕೆ ಇವಾಗ ಜನ ಸಿಗ್ತಾ ಇಲ್ಲ, ಹಾಗಾಗಿ ಮೆಷಿನ್ ಬಂದಿದೆ. ಈ ಯಂತ್ರಗಳ ಬಳಕೆ ಅಥವಾ ಇಂಜೆಕ್ಷನ್ ಬಳಕೆ ಬಹುಶಃ ಇಲ್ಲಿ ಮಾಡ್ತಾ ಇಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಅಂದರೆ ಆ್ಯಕ್ಚುಲಿ ಇದನ್ನು ಉಂಟಲ್ಲ, ನೀವು ನಮ್ಮ ಮನುಷ್ಯರು ಕೂಡ ಹಾಗೆ ಈಗ ಪ್ರಾಣ ಶಿಶುಗಳು ಬೇರೆ ಬೇರೆ ಟೆಕ್ನಾಲಜಿ, ಆ ಕಲ್ಪನೆ ರಾಂಗ್ ಅದು. ಆ್ಯಕ್ಚುಲಿ ನಾವು ಅದಕ್ಕೂ ಕೂಡ ಒಂದು ಆಸೆ ಇರ್ಬೋದು. ಹುಲ್ಲನ್ನೇ ಬಳಸಿ ಅದನ್ನೇ ಕ್ರಾಸ್ ಮಾಡಿದಾಗ ಪ್ಯೂರ್ ತಳಿ ಬರ್ತದೆ. ಅದರಲ್ಲಿ ಪ್ಯೂರಿಟಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ ಒಂದು. ಇನ್ನೊಂದು ನೀವು ಹೇಳಿದ್ದು ಹಾಲು ಕರೆಯುವುದು. ನಮ್ಮ ಇಂಡಿಯಾದ ನೀವು ಲೇಡಿ ನೋಡ್ಬೋದು, ಎಲ್ಲರದ್ದು ಡಿಫ್ರೆಂಟ್. ಅಂದರೆ ಒಂದು ಯೂನಿಫಾರ್ಮಿಟಿ ಇರೋದಿಲ್ಲ. ಯೂನಿಫಾರ್ಮಿಟಿ ಆಗ್ಬೋದು ಆರ್ಟಿಫಿಷಿಯಲ್ ಮಾತ್ರ ಬರೋದು. ಯಾವುದೋ ಹಂದಿ ಜೀನ್ಸಿಂದ ತೆಗೆದು ಆರ್ಟಿಫಿಷಿಯಲ್ ಆಗಿ ಡೆವಲಪ್ ಮಾಡಿದಂಥ ದನಗಳಿಗೆ ಮಾತ್ರ ನೀವು ಆ ಮೆಷಿನ್ ಹಾಲು ಕರೆಯಲಿಕ್ಕೆ ಬಳಸ್ಕೊಬಿಟ್ರೆ ಈ ದನಗಳಿಗೆ ಸಾಧ್ಯವಿಲ್ಲ. ಈ ದನ ಹೇಗೆಂದರೆ ಮೊನ್ನೆ ಒಬ್ಬರು ಒಂದು ಇಂಡಿಯನ್ ನಮ್ಮ ದೇಶದ ಒಂದು ತಾಯಿ ಹಾಗೆ ಈ ನಮ್ಮ ಗೋ ಖಂಡಿತ ಹೈಬ್ರಿಡ್ ಅಮೆರಿಕ ಹಾಗೆ ನಾವು ಇದರಲ್ಲಿ ತುಂಬ ಕಲಿತಿದ್ದೀವಿ. ಏನಂತ ಹೇಳಿದರೆ ಈ ದನಗಳು ಪ್ರೆಗ್ನೆಂಟ್ ಇದ್ದಾಗ ಸಪ್ರೇಟ್ ಇಡಬೇಕು. ಡೆಲಿವರಿ ಆದಮೇಲೆ ಅದಕ್ಕೆ ಕರು ಜೊತೆಲಿರಬೇಕು. ಆ ಕರು ಜೊತೆಲಿ ಹಾಲು ಕುಡಿತಾ ಆ ಕರು ಇಂಪ್ರೂವ್ ಆಗ್ತಾ ಹೋಗ್ತದೆ. ತಾಯಿ ತುಂಬ ಇದಾಗ್ತದೆ. ಅದು ಒಂದು ಪಾರ್ಟು. ಅದೇ HF ಜರ್ಸಿಯಲ್ಲಿ ಆಗಲ್ಲ. ಕರು ಹುಟ್ಟಿದ ಕೂಡಲೇ ಅದು ಬೇರೆ ಮಾಡ್ತಾರೆ. ಅದಕ್ಕೆ ನಿಪ್ಪಲಲ್ಲಿ ಹಾಲು ಕುಡಿಸೋದು ಅದು ಆ ಥರ.
ಇಲ್ಲಿ ನಮ್ಮ ದೇಶದ ಎಲ್ಲ ಅದು ಕೃಷಿ ಹೈನುಗಾರಿಕೆ ವಿಜ್ಞಾನ ಕೇಂದ್ರಗಳಲ್ಲಿ ನಮ್ಮ HF ಜರ್ಸಿ ಬಗ್ಗೆ ಮಾತ್ರ ಮಾಹಿತಿ ಗೊತ್ತುಂಟು. ಇವತ್ತೆಲ್ಲ ಡಾಕ್ಟರ್ಗಳು ಕೊಡೋದು ಆ HF ಜರ್ಸಿಯ ಒಂದು ಮಾಹಿತಿ. ಅದನ್ನ ನಾವು ತುಂಬ ಕಳ್ಕೊಳ್ತು, ತುಂಬ ನಮ್ಗೆ ನಷ್ಟ ಆಯಿತು. ಮತ್ತು ನಾವೇ ಅದು ಸ್ಟಡಿ ಮಾಡಿ UP ಇಂದ ಗೊಲ್ಲರಂತ ಅವ್ರು ಕರ್ಕೊಂಡು ಬಂದು ಈ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅದು ಬೆಳೆಸಲಿಕ್ಕೆ ನಾವು ಕೊಡ್ತೇವೆ. ಅಲ್ಲ, ಈಗ ಸಾಮಾನ್ಯ ಜನರು ಏನು ತಿಳ್ಕೊಂಡಿದ್ದಾರೆ ಅಂದರೆ HF ಅಂದರೆ ಜರ್ಸಿ ಅಥವಾ ಹಾಲ್ಸ್ಟೀನ್ ಆ ಒಂದು ತಳಿಯ ಹಸುಗಳು ಮಾತ್ರ ತುಂಬ ಹಾಲು ಕೊಡ್ತದೆ, ಲಾಭದಾಯಕ, ಇಲ್ಲದಿದ್ದರೆ ನಷ್ಟ ಆಗ್ತದೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನೋಡಿ, ಹಾಲು ಕೊಡೋದು ನಮ್ಮ ಕಲ್ಪನೆ ಅಂದರೆ ಕ್ಯಾಟ್ಲ್ ಫೀಡ್ ಹಾಕೋದು, ಹಾಲು ಕರೆಯೋದು. ಅದು ಹಾಲಲ್ಲ, ರಕ್ತ. ಅಂದರೆ ಅದರಲ್ಲಿ ಏನು ಸತ್ತು ಇಲ್ಲ. ಈ ದನಗಳು ನ್ಯಾಚುರಲ್ ಆಗಿ ಅದು ಮೇಯ್ಬೇಕು, ಅಲ್ಲಿ ನಾಚಿಕೆ ಮುಳ್ಳು, ವಿಷದ ಮುಳ್ಳು ಎಲ್ಲವನ್ನೂ ತಿನ್ನಬೇಕು. ಅದರಿಂದ ಬರೋ ಹಾಲು ಮಾತ್ರ ಅಮೃತ. ನಾವೇನು ಎಣಿಸಿದ್ದೀವಿ, ಹಾಲು ಜಾಸ್ತಿ ಬರೋದು, ಹಣ ಜಾಸ್ತಿ ಗಳಿಸೋದೇ ದೊಡ್ಡ ಅಚೀವ್ಮೆಂಟ್ ಎಣಿಸಿದ್ದೀವಿ. ಅದು ಒಂದು ದೃಷ್ಟಿಯಲ್ಲಿ ಓಕೆ, ಆದರೆ ಇನ್ನೊಂದು ದೃಷ್ಟಿ ಅಷ್ಟೇ ಮಾರಕ, ನಮ್ಮ ಆರೋಗ್ಯ ದೃಷ್ಟಿ ಸೂಕ್ತ ಅಲ್ಲ. ಹಾಗೆ ನಾವು ಹೇಳೋದು, ನಾವು ಇಲ್ಲಿ ಓಪನ್ ರೋಮಿಂಗ್ ಬಿಟ್ಟಿದ್ದೀವಿ, ಸೋ ಮೆನಿ ಫ್ರಾಡ್ ಡೆವಲಪ್ ಮಾಡಿದ್ದೀವಿ. ಎಲ್ಲ ಫ್ರಾಡ್ ತಿನ್ನಬೇಕದು. ನಾವಿಲ್ಲಿ ಅಗಸೆ, ಆಮೇಲೆ ರೇಷ್ಮೆ, ನುಗ್ಗೆ, ಆಮೇಲೆ ನಿಮ್ಮ ಸೂಪರ್ ನೇಪಿಯರು, ಮೆಕ್ಕೆ ಜೋಳ, ಆಮೇಲೆ ಸೋ ಮೆನಿ ಬೇರೆ ಬೇರೆ ಆಫ್ರಿಕನ್ ಜೋಳಗಳು 10-20 ಫ್ರಾಡ್ಗಳು ತಿಂದಾಗಿ ಅದು ಓಪನ್ ಆಗಿ ರೋಮಿಂಗಲ್ಲಿ ತಿರುಗಿದಾಗ ಮತ್ತು ಅದಕ್ಕೆ ಬಿಸಿಲು ಮಳೆ ಬಿದ್ದಾಗ ಮಾತ್ರ ಅದು ಸರಿಯಾದ ಇದು ಬರ್ತದಂತ. ಆ ಹಾಲು ತಾವು ಹೇಳಿದಾಗೆ ಅದು ನಿಜವಾಗಿ ಅಮೃತ. ನನಗೆ ಬಹಳ ಖುಷಿ ಕೊಟ್ಟಿರುವಂಥ ವಿಚಾರ ಅಂದರೆ ಕೇವಲ ಗೋವುಗಳನ್ನು ಮಾತ್ರ ಸಾಕಿದ್ದಲ್ಲ, ಔಷಧೀಯ ಸಸ್ಯಗಳನ್ನು ಇಲ್ಲಿ ಸಂರಕ್ಷಿಸುವ, ಬೆಳೆಸುವಂಥ ಕೆಲಸ ಆಗ್ತಾ ಇದೆ. ನಾವು ಈ ಒಂದು ಕ್ಯಾಂಪಸಲ್ಲಿ ಒಂದು 5,000 ಗಿಡಗಳನ್ನು ಬೆಳೆಸ್ತಿದ್ದೀವಿ. ಅದರಲ್ಲಿ ನಾಗಬನವನ್ನು ಕ್ರಿಯೇಟ್ ಮಾಡಿದ್ವಿ. ನಾಗಬನದಲ್ಲಿ ಒಂದು 67 ಮೆಡಿಸಿನ್ ಟ್ರೀಸ್ ಇಟ್ಟಿದ್ದೀವಿ. ಅಂದರೆ ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು, ಪ್ರಕೃತಿಯನ್ನು ಉಳಿಸ್ಬೇಕು, ನೆಕ್ಸ್ಟ್ ಜನ್ರೇಷನ್ ಅದನ್ನು ಪರಿಚಯಿಸಬೇಕು, ನೆಕ್ಸ್ಟ್ ಜನರೇಷನ್ ಆಸಕ್ತಿಯನ್ನು ಮೂಡಿಸಬೇಕು. ಆಗ ಮಾತ್ರ ನಮ್ಮ ಪರಂಪರೆ ಉಳಿಬೋದು. ನಮ್ಮ ಪುರಾತನ ಭಾರತವನ್ನು ಮರು ನಿರ್ಮಾಣ ಮಾಡಬೇಕು ಕಲ್ಪನೆ ಮಾಡ್ತಾ ಇದ್ದೇವೆ. ಖಂಡಿತ ಈ ಗೋ ಸಾಕಾಣಿಕೆ ಇರ್ಬೋದು, ಕೃಷಿ ಇರ್ಬೋದು, ಇವತ್ತು ವ್ಯಾವಹಾರಿಕ ದೃಷ್ಟಿಯನ್ನು ನೋಡಿದರೆ ಖಂಡಿತ ಯಾರು ಮಾಡುವುದಿಲ್ಲ. ಅದಕ್ಕೆ ಕೈ ಹಾಕುವ ಸಾಹಸಕ್ಕೆ ಅಥವಾ ದುಸ್ಸಾಹಸಕ್ಕೆ ಇಳಿದಿಲ್ಲ. ತಾವು ಇಳಿದ್ರಿ, ಅದು ಬಹುಶಃ ಒಂದು ಮಾನಸಿಕವಾದಂಥ ಖುಷಿ ಕೊಡ್ತದೆ. ಅಲ್ಲ, ಇಲ್ಲಿ 2 ಟೈಪ್ ಇದೆ. ನಿಮ್ಮ ಒಳ್ಳೆ ಒಂದು ಪತ್ರಕರ್ತ ಒಬ್ಬರು ಹೇಳ್ತಾ ಇದ್ದಾರೆ, ಯಾರು, ರವಿ ಬೆಳೆಗಾರ್ ಅವರು, ನೀನು ಯಾವಾಗಲೂ ಕೆಲಸ ಮಾಡುವಾಗ ಹೆಸರಿಗಾಗಿ ಹಣಕ್ಕಾಗಿ ಮಾಡಬೇಡ, ಮಾಡುವ ಕೆಲಸವನ್ನು ಎಕ್ಸಲೆಂಟ್ ಮಾಡಂತ. ಆ ಹೆಸರು ಮತ್ತು ಹಣ ನಿನ್ನ ಹಿಂದೆ ಬರಬೇಕಂತ. ಹಾಗೆ ನಾವೊಂದು ಇಂಥ ಕೆಲಸ ಮಾಡುವಾಗ ನಮ್ಮ ಲಾಭವನ್ನು, ನಮ್ಮ ಹಣವನ್ನು ನಿರೀಕ್ಷೆ ಮಾಡಬಾರ್ದು. ಇದು ಏನ್ಷಿಯಂಟ್ ಕಲ್ಚರನ್ನು, ಪ್ರಕೃತಿಯನ್ನು ಉಳಿಸ್ಕೊಂಡು ನೆಲ, ಜಲ ಮತ್ತು ಪ್ರಕೃತಿಯನ್ನು ಉಳಿಯುವಂಥ ಒಂದು ಕಲ್ಪನೆ ಇಟ್ಕೊಂಡು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದಾಗ ನಮ್ಮ ಹಿಂದೆ ಎಲ್ಲೋದು ಬರ್ತಾ ನಮ್ಗೆ ಅನಿಸ್ತಾ ಉಂಟು. ಯಾಕೆಂದರೆ ಕೃಷಿಯಲ್ಲಿ 5 ಸ್ಟೇಜ್ ಇದೆ. ನಾವೀಗ ರಾಂಬುಟನ್ ಆಲ್ ಫ್ರೂಟ್ಸ್ ಗಿಡ ಹಾಕಿದ್ದೀವಿ, ಅದು ವರ್ಷಕ್ಕೊಮ್ಮೆ ಆದಾಯ ಬರ್ತದೆ. ಸೆಕೆಂಡ್, ನಾವೀಗ ಪೆಪ್ಪರು ಮತ್ತು ಪಪ್ಪಾಯಿ ಹಾಕಿ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ನಮಗೆ ಒಂದು 6 ಮಂತಿಗೆ 3 ಮಂತ್ಸಿಗೆ ಬರ್ತಾ ಇದೆ. ತರಕಾರಿ ಬೆಳೆಸ್ತಾ ಇದ್ದೀವಿ, ತರಕಾರಿ ನಮಗೆಲ್ಲ ವಾರ ಬರ್ತಾ ಇದೆ. ಹಾಗೆ 5 ಸ್ಟೇಜ್ ಕೃಷಿ ಮಾಡಬೇಕು, 5 ಸ್ಟೇಜ್ ಕೃಷಿ. ಇನ್ನೊಂದು ಏನು ನಮ್ಮ ದೇಶದಲ್ಲಿ, ಯಾಕಂದರೆ ಇತರ ದೇಶಗಳ ಕೃಷಿಗೂ ನಮ್ಮ ಕೃಷಿ ಡಿಫರೆನ್ಸ್ ಅಂದರೆ ಅಲ್ಲಿ ಗೌರ್ಮೆಂಟ್ ಒಂದು ಪ್ಲಾನ್ ಮಾಡ್ತದೆ, ಇಲ್ಲಿ ಪ್ಲಾನಿಂಗ್ ಇಲ್ಲ. ಏನು ಪ್ಲಾನಿಂಗ್ ಇಲ್ಲ ಅಂದರೆ ಇಲ್ಲೆಲ್ಲರೂ ಟೊಮೆಟೊ ಬೆಳೀತಾರೆ, ತಂದು ಮಾರ್ಕೆಟಿಗೆ ಹಾಕ್ತಾರೆ, ಎಲ್ಲರೂ ಬರ್ತದೆ. ಅದರ ಟ್ರಾನ್ಸ್ಪೋರ್ಟ್ 3 ರೂಪಾಯಿ ಆಗ್ತದೆ. ಅದೇನಾಗ್ತದೆ ಅಂದರೆ ಅವರು ಚೆಲ್ತಾರೆ, ಹೋಗ್ತಾರೆ, ಏನು ವಿಷಯ ಕೊಡೋದು ಸಾಯ್ತಾರೆ. ಇಲ್ಲಿ ಸೋಮಿನಿ ಅದು ಪೊಲ್ಯೂಟ್ ಆಗಿ ಸೋಮಿನಿ ಕಾಯಿಲೆ ಕ್ರಿಯೇಟ್ ಆಗ್ತದೆ. ಕಾಯಿಲೆ ಕ್ರಿಯೇಟ್ ಆದ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಎನಿ ಸ್ಟೇಟ್ ಗೌರ್ಮೆಂಟು ಥೌಸಂಡ್ಸ್ ಆಫ್ ಕ್ರೋರ್ಸ್ ಮೆಡಿಸಿನ್ ಇನ್ವೆಸ್ಟ್ ಮಾಡ್ತದೆ. ಎಲ್ಲ ಮುಗಿದ ಮೇಲೆ ಟೊಮೆಟೊ ಖಾಲಿ ಆಯಿತು, ತಿನ್ಲಿಕ್ಕೆ ಹೋಗುವಾಗ 100 ರೂಪಾಯಿ ಹೋಗ್ತದೆ. ತಿನ್ನೋನು ಸಫರ್ ಆಗ್ತಾನೆ, ಬೆಳೆದವನು ಸಫರ್ ಆಗ್ತಾನೆ, ನಮ್ಮ ಟ್ಯಾಕ್ಸ್ ಮನಿಯೂ ಹಾಳಾಗ್ತದೆ. ಅದೇ ಸಣ್ಣ ಸಣ್ಣ ಕಂಟ್ರಿ, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಬ್ರೆಜಿಲ್ಲು, ಇಸ್ರೇಲಲ್ಲಿ ಹೇಗೆಂದರೆ ಒಂದು ಗೌರ್ಮೆಂಟ್ ಸರ್ಕಾರವೇ ಒಂದು ಇದು ಮಾಡ್ತದೆ, ಪ್ಲಾನ್ ಮಾಡ್ತದೆ. ಎಷ್ಟು ಹೆಕ್ಟರ್ನ ಯಾವ್ದು ಬೆಳಿಬೇಕು, ಹಾನಿ ಎಷ್ಟು ಬೆಳಿಬೇಕು, ಟೊಮೆಟೊ ಎಷ್ಟು ಬೆಳಿಬೇಕು, ಆಲ್ ಪ್ಯಾಡಿ ಎಷ್ಟು ಬೆಳಿಬೇಕು ಮಾಡ್ಕೊಂಡು ಇಲ್ಲ ಬೆಳ್ಕೊಂಡು ಅವರೊಂದು ಸೊಸೈಟಿ ಫಾರ್ಮ್ ಮಾಡಿ ರೇಟ್ ಫಿಕ್ಸ್ ಮಾಡ್ತಾರೆ. 24 ರೂಪಾಯಿ ಟೊಮೆಟೊ ಅಂತ. 24 ಟೊಮೆಟೊ ಅವ್ರು ಸ್ಟೋರ್ ಮಾಡ್ತಾರೆ, ಬೆಳೀತಾರೆ, ಸ್ಟೋರ್ ಮಾಡ್ತಾರೆ, 28 ರೂಪಾಯಿಗೆ ಸೇಲ್ ಮಾಡ್ತಾರೆ. ಇನ್ನೂರಿಗೆ 28 ರೂಪಾಯಿ, ಬೆಳೆದ್ರೆ 24 ರೂಪಾಯಿ. ಬೆಳೆದವರಲ್ಲಿ ಬೆಂದು ಕಾರಿಸ್ತಾ ಇದ್ದಾರೆ, ಲೀಡರ್ ಆಗ್ತಾ ಇದ್ದಾರೆ. ಇಲ್ಲಿ ನಮ್ಮ ದೇಶ ಬೆಗ್ಗರಾಗ್ತಾ ಇದ್ದೀವಿ. ಇದು ಗೌರ್ಮೆಂಟಿನ ಒಂದು ಪಾಲಿಸಿ ಸರಿಯಾದ ಒಂದು ಇದಿಲ್ಲ. ಸಬ್ಸಿಡಿ ಕೊಡೋದು, ಆಮೇಲೆ ಅವನಿಗೆ ಸಹಾಯ ಮಾಡೋದು, ಸತ್ತ ಮೇಲೆ ಅವನ ಮನೆಗೆ ಹಣ ಕೊಡೋದು ಪರಿಹಾರ ಅಲ್ಲ. ಸರಿಯಾದ ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡಿದರೆ ಖಂಡಿತ ನಮ್ಮ ದೇಶ ಕೃಷಿ ಪ್ರಧಾನ ದೇಶ. ಇಲ್ಲಿ ರಿಸೋರ್ಸ್ಗಳು ಭಾಳಷ್ಟಿದೆ. ಇದನ್ನು ನಾವು ಇದು ಮಾಡಿದ್ರೆ ವರ್ಲ್ಡಿನ 50% ಇದನ್ನು ನಾವು ಫೀಡ್ ಮಾಡ್ಬೋದು ನಮ್ಮ ದೇಶ. ಕೊನೆಯದಾಗಿ ಒಂದು ಆಸಕ್ತಿದಾಯಕವಾದಂಥ ಪ್ರಶ್ನೆ. ಭಾಳಷ್ಟು ಉತ್ಸುಕತೆಯಿಂದ ಈ ಒಂದು ಕೆಲಸಕ್ಕೆ ಇಳಿದಿದ್ದೀರಿ, ನಿಮ್ಮ ಕನಸು ಇರ್ಬೋದು. ಆದರೆ ಕನಸು ನನಸಾಗಬೇಕಾದ್ರೆ
ಅದು ಕೂಡ ಇಂಥ ಗೋ ಸಾಕಣೆ ಇರ್ಬೋದು, ಕೃಷಿ ಇರ್ಬೋದು, ಪ್ರಕೃತಿಯ ಉಳಿಸುವಂಥ ಪ್ರಯತ್ನ ಇರ್ಬೋದು. ಅದಕ್ಕೆ ಮನೆ ವಿಶೇಷವಾಗಿ ತಮ್ಮ ಧರ್ಮಪತ್ನಿ ಅವರ ಸಹಕಾರ ಇಲ್ಲದಿದ್ದರೆ ನನ್ನ ಪ್ರಕಾರ ಸ್ವಲ್ಪ ಕಷ್ಟ. ನಾನು ಒಂದು ಕೈಗಾರಿಕಾ ಉದ್ದಿಮೆಯ ಒಂದು ಬ್ಯಾಕ್ಗ್ರೌಂಡ್ ಆದ್ದರಿಂದ ನಾನು ಒಂದು 5 days ಯಾವ ರಾಜ್ಯ ಯಾವ ದೇಶ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ನಾವು ಒಂದು ಸೋ ಮೆನಿ 23 ಕಂಟ್ರಿ ಡೀಲ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ 3,000 ಎಂಪ್ಲಾಯೀಸ್ ಇದ್ದಾರೆ. ಒಂದು 300 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದೀವಿ. ಇದು ನನ್ನೊಂದು ಹಾಬಿ. ನಾನು ಎಲ್ಲ ದೇಶಗಳನ್ನು ಸರ್ವೆ ಮಾಡಿದಾಗ ಈ ನಮ್ಮ ದೇಶಕ್ಕೆ ಏನಾದರೂ ಒಂದು ಹೊಸತ್ತು ಕೊಡಬೇಕನ್ನೋ ಕಲ್ಪನೆ ಮಾಡಿದಾಗ ಅವಳಿಗೆ ನಾನೀಗ ಇನ್ನೊಂದು ಹೇಳಿದಾಗ ಅವಳು ಕೂಡ ಒಪ್ಕೊಳ್ಳು. ಅವಳದ್ದು ಕಲ್ಪನೆ ನಾನು ಏನು ಯೋಚಿಸ್ತೀನಿ ಅದರ ಪ್ರೋತ್ಸಾಹಿಸಿದ ನಮ್ಮ ಮಾತಿನ ಮಧ್ಯದಲ್ಲಿ. ಯಾಕೆಂದರೆ ಇವತ್ತಿನ ಹುಡುಗಿಯರು ಹಳ್ಳಿಯಲ್ಲಿದ್ದವರು ಪೇಟೆಗೆ ಹೋಗಬೇಕು ಅಥವಾ ಹೊರ ದೇಶಗಳಿಗೆ ಹೋಗ್ಬೇಕನ್ನುವಂಥ ತವಕದಲ್ಲಿರುವಂಥ ಸಂದರ್ಭದಲ್ಲಿ ಉದ್ಯಮಿಯ ಪತ್ನಿಯಾಗಿ ಹಳ್ಳಿಯಲ್ಲಿ ಬಂದು ನೆಲೆಸಬೇಕಾದ್ರೆ ಭಾಳ ವಿಶಾಲವಾದಂಥ ಹೃದಯ ಅಂತ ನನಗನ್ನಿಸ್ತದೆ. ಅಂದರೆ ನಾವು ಇವತ್ತಿನ ಮಾಡರ್ನ್ ಲೈಫ್ ಹೇಗೆ ಹೇಳಿದರೆ ನಾವು ಟಿ ವಿ ನೋಡ್ತಾ ಇದ್ದೀವಿ. ಟಿ ವಿಯಲ್ಲಿ ಒಂದು ಡ್ಯಾನ್ಸ್ ಮಾಡೋದು ಮಾಡರ್ನ್ ಹುಡುಗಿಯರೇ ಜೀವನ ಅಂತ ಕೂತ್ಕೊಂಡು ಟಿ ವಿ ನೋಡೋದು, ತಿನ್ನೋದು, ಪಿಜ್ಜಾ ತಿನ್ನೋದು, ಸ್ಪೈಸ್ ತಿನ್ನೋದು, ಇದೆಲ್ಲ ಇದು ನಮ್ಮ ದೇಶದ ದೊಡ್ಡ ಮಾರಕ. ನೆಕ್ಸ್ಟ್ ನಾವು ಇನ್ನು ಯಾರು ಅಂತ ಹೇಳಿದರೆ ಯಾವುದೇ ಒಂದು ಮಾಡೆಲ್ಗಳು ನಿಮಗೆ ಹೀರೋಯಿನ್ ಆಗೋದಿಲ್ಲ. ಒಂದು ಹಾಲು ಕೊಡುವವಳು, ತರಕಾರಿ ಕೊಡುವವಳು ನೆಕ್ಸ್ಟು 10 ವರ್ಷ ಹೋಗುವಾಗ ನಮ್ಮ ದೇಶದಲ್ಲಿ ಎಲ್ಲ ಇರ್ತದೆ. ಬಂಗ್ಲೆಗಳಿರ್ತದೆ, ಚಿನ್ನ, ಫ್ಲ್ಯಾಟ್ಗಳು, ಸೈಟ್ಗಳೆಲ್ಲ ಇರ್ತದೆ. ಅಕ್ಕಿ ತಿನ್ನಲಿಕ್ಕಿರುವುದಿಲ್ಲ. ಆಗ ಯಾರಾಗ್ತದೆ ಅಂದರೆ ಯಾರು ಒಂದು ತಿನ್ನಲಿಕ್ಕೆ ಕೊಡ್ತಾರೆ ಅವರೇ ಮಾತೇನಾಗ್ತಾರೆ, ಅವರೇ ಹೀರೋಯಿನ್ ಆಗ್ತಾರೆ. ಮೊನ್ನೆ ಒಂದು ಸರ್ವೆ ಪ್ರಕಾರ ನಮ್ಮ ದೇಶದಲ್ಲಿ 45% ರೈತರು. 45% ರೈತರಲ್ಲಿ 60% ರೈತರು, ಸಣ್ಣ ರೈತರು ಮಕ್ಕಳು ಅವರ ಸೈಟನ್ನು ಮಾರಿ ಅವರು ಇಲ್ಲಿ ಹೋಗ್ತಾರೆ, ಬೆಂಗಳೂರಿಗೆ ಹೋಗಿ ಓಲೋ ಒಬ್ಬ ಡ್ರೈವರ್ ಆಗ್ತಾ ಇದ್ದಾರೆ, ಸೆಕ್ಯೂರಿಟಿ ಗಾರ್ಡ್ ಆಗ್ತಾ ಇದ್ದಾರೆ, ಡೆಲಿವರಿ ಬಾಯ್ ಆಗ್ತಾ ಇದ್ದಾರೆ, ಆಲ್ ಸೇಲ್ಸ್ ಬಾಯ್ಸ್ ಆಗ್ತಾ ಇದ್ದಾರೆ. ಇನ್ನೊಂದು 10 ವರ್ಷ ಹೋದರೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಕೃಷಿಕರು ವಿಮುಕ್ತಿ ಆಗ್ತಾ ಇದ್ದಾರೆ, ದೇಶ ಬರಡಾಗ್ತಾ ಇದೆ. ಒನ್ ಡೇ ನಾವು 10 ವರ್ಷ ಹೋಗುವಾಗ ಎಲ್ಲಿರ್ತೀವಿ, ಹೇಗಿರ್ತೀವಿ, ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ, ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆಗ ಒಂದು ತುತ್ತು ಕೊಡುವಳೆ ಮಾತೆ ಆಗ್ತಾಳೆ, ಒಂದು ತುತ್ತು ಕೊಡುವಳೆ ಹೀರೋಯಿನ್ ಆಗ್ತಾಳೆ. ಅವಳಿಗೆ ಕೈ ಮುಗಿಬೇಕಾಗ್ತದೆ. ಬಂದಲೇ ಕಾರ್ಲದ ಮುನಿಯಾಲುಡುಕು ನಂಚಿತನ ಗೋಧಾಮದ ಉಲಾಯ್ದ ಒಂಜಾತು ಸಂಗತಿಲೆನ್ ತಿರಿಯೊಂಡ ನೆತ್ತ ಪಿರಾವದ ಒಂಜಾತು ಉಲಾ ಮರ್ಮಲೇನು ನೆತ್ತ ಗುರುಕಾರ್ಲ ನೆಚ್ಚಿತನ ಜಿ ರಾಮಕೃಷ್ಣ ಆಚಾರ್ ಮೆರಡ ಕೇಂಡ ಒಂದು ಅದ್ಭುತವಾದ ವಿಚಾರವನ್ನು ದುಂಬುಡ್ದಿತ್ತೇರು. ನಮ್ಮ ಹಳ್ಳಿದ ಬದುಕು ಕೂರ ಕುಡರ ಬತ್ತನಂದಣ ಮಾತ್ರ ಈ ದೇಶ ಒರಿಯುಂಡು, ಸಂಸ್ಕೃತಿ ಒರಿಯುಂಡು, ಸಂಸ್ಕಾರಗಳು ಒರಿಯುಂಡು. ಆ ಕೆಲಸ ಖಾಲಿ ಇಡೆಗೆ ಓಡಿ ಅಂದೆ ಬೇತೆ ಬೇತೆ ಕಡೆಟ್ಟು ಇಂಚಿತ್ತಿನ ಒಂಜಾತ್ ಕೆಲಸಲು ಶುರುವಾವಡು ಪನ್ನಚ್ಚಿತ್ತಿನ ವಿಚಾರವನ್ನು ದುಂಬುಡ್ದಿ ಒಂದು ಉಡಲ ಗಂತದ ವಿಚಾರವನ್ನು ನಮ್ಮೊಟ್ಟುಗ ಪಟ್ಟಣಚ್ಚಿತ್ತಿನ ಈ ಗೋಧಾಮದ ಗುರುಕಾರ್ಲ ನೆಚ್ಚಿತ್ತಿನ ಜಿ ರಾಮಕೃಷ್ಣ ಆಚಾರ್ಯ ಗಿಡಿಕಲ ಮಾತೆರ ಪರವಾದ ನಮ್ಮ ಟಿವಿದ ಇಡೀ ಕೂಟದ ಪರವಾದ ಸೊಲ್ಮೇನೆ ಸಲ್ಲಿಸ. Dhama.
ಪಾತ್ರ ಉಂಡು ಒಂಜಿ ಗೆಲ್ಮನ ತೂತಿನಂಚಿತ್ತಿನ ಆಣನ ಪಿರವುಡು ಪೊಣ್ಣನ ಒಂಜಾತ್ ಶ್ರಮ ಉಪ್ಪುಣಿಗೆ ಪೊಣ್ಣನ ಸಾಕಾರ ಉಪ್ಪುಣಿಗೆ ಈ ಪಾತ್ರ ಮುಲ್ಪದಯ ಬನ್ನೊಂದಲೆ ಪಂಡ ಈ ಗೋಧಾಮ ಗೆಲ್ಮನ ಅವಡುಂದಾಂಡ ಜಿ ರಾಮಕೃಷ್ಣ ಆಚಾರ್ಯರಿಗೆ ಮಮಲ್ಲ ಸಹಕಾರ ಕೊಡ್ತಿನಾರ್ ಆರ್ನ ಯಜಮಾಂದಿ ಸವಿತಾ ಆಚಾರ್ಯ ಇತ್ತೆ ನಮ್ಮೊಟ್ಟುಗುಲ್ಲೇರು ಅರೆ ನಿಕಲ ಮಾತಾಡ ಬರ್ಬಾದು ಮೋಕಿಡೆ ತಕೊಂಡೊಂದಲೆ ಸೊಲ್ಮೇನಮ್ಮ ಅಮ್ಮ ಸುರುಟು ಬಲ್ಲೆ ಈ ಹಳ್ಳಿಗೆ ಬರ್ರೆ ಇರಿಗೆ ಸುರುಕು ಒಂಜಿ ಬುರ್ಚಿ ಅಂಜದಲ ಅಂಡೆ ಅದು ಕುಸಿಟ್ಟು ಬರ್ತಾರೆ ಇಜ್ಜಿ ಎಂಕ್ ಹಳ್ಳಿ ಪಂಡ ಬಾರಿ ಖುಷಿ ಎಂಕ್ ಐಟ್ಲ ವಿಶೇಷವಾಗಿ ಯಾನ್ ಬೊಕ್ಕ ಹಳ್ಳಿಡೆ ಬೆಳೆದಿನ ಪುಟ್ಟಿನದ್ದು ನಾನು ಬೆಳೆದದ್ದು ಹಳ್ಳಿಯಲ್ಲಿ ನಾನು ಹಾಗಾಗಿ ನನಗೆ ಹಳ್ಳಿ ಜೀವನವೇ ಇಷ್ಟ. ಸಿಟಿ ಎಲ್ಲ ನೋಡಬೇಕಾಯ್ತು ಅದು ಬೇರೆ ವಿಷಯ, ಆದರೆ ಈ ಟೈಮಲ್ಲಿ ಒಂದು ನಮ್ಮ ಒಂದು ರಿಟೈರ್ಡ್ ಒಂದು ಇದರಲ್ಲಿ ಇಲ್ಲಿ ಕಳೀಲಿಕ್ಕೆ ನನಗೆ ತುಂಬ ಸಂತೋಷ ಕೊಡ್ತಾ ಉಂಟು. ಯಾಕೆಂದರೆ ನಾನು ಆಗಲೇ ಒಂದ್ಸರಿ ಹೇಳಿದೆ, ಇವತ್ತಿನ ಹುಡುಗಿಯರು ಹಳ್ಳಿಯಿಂದ ದೂರ ಹೋಗ್ಲಿಕ್ಕೆ ಬಯಸ್ತಾರೆ, ಸಾಮಾನ್ಯ ಎಲ್ಲರೂ ಅಂತಲ್ಲ. ಆದರೆ ನೀವು ಹಳ್ಳಿಗೆ ಬಂದ್ರಿ, ಅದು ಕೂಡ ಒಂದು ಕೃಷಿ ವಾತಾವರಣದಲ್ಲಿ ಇರುವಂತಹ ಒಂದು ವಿಚಾರ. ಅದರ ಜೊತೆಯಲ್ಲಿ ಒಂದು ಎರಡಲ್ಲ, ಸರಿಸುಮಾರು ಒಂದು 70-80 ಹಸುಗಳನ್ನು ಒಟ್ಟಿಗೆ ಸಾಕುವಂಥ ಈ ಒಂದು ಪ್ರಯತ್ನ ಕಷ್ಟ ಅಂತ ಆಗಿಲ್ವಾ? ಫಸ್ಟಿಗೆ ಕಷ್ಟ ಅಂತ ಅನಿಸ್ತು. ಫಸ್ಟಿಗೆ ತರುವಾಗ ಏನಂದರೆ ಒಂದು ಖುಷಿ, ನಾವು ಇಷ್ಟು ತರ್ತಾ ಇದ್ದೇವೆ ಆ ಥರ ಎಲ್ಲ. ಆಮೇಲೆ ನಮಗೆ ಅದು ನೋಡಿ ಎಲ್ಲ ಗೊತ್ತಿರಲಿಲ್ಲ, ನಾವು ಅದನ್ನು ಬೆಳೆಸ್ತಾ ನಾವು ಕಲಿಬೇಕಾಯ್ತು ಅದರೊಟ್ಟಿಗೆ. ಈ ಕಲಿತಾ ಹೋದಾಗೆ ಇದೊಂದು ತುಂಬ ಖುಷಿ ಕೊಡುವ ಕೆಲಸ ಅಂತ ನನಗನ್ಸಿದೆ. ಅದರ ಜೊತೆಯಲ್ಲಿ ನಾವು ಯಾಕೆ ಹಸುವನ್ನು ನಮ್ಮ ಎರಡನೇ ತಾಯಿ ಅಂತ ಹೇಳ್ತೇವೆ ಅಂದರೆ, ಇವತ್ತಿನವರೆಗೆ ವೈಜ್ಞಾನಿಕವಾಗಿ ನೋಡೋದಾದ್ರೂ ಕೂಡ ಮನುಷ್ಯರಿಗೆ ಅತ್ಯಂತ ಹೆಚ್ಚು ಸೂಕ್ತವಾಗುವಂಥ ಹಾಲು ಅದು ಇದ್ದರೆ ಅದು ಗೋವಿನ ಹಾಲು ಮಾತ್ರ. ಎಲ್ಲ ಪ್ರಾಣಿಗಳಿಗೂ ಹಾಲು ಇರ್ತದೆ ಸಾಮಾನ್ಯ, ಆದರೆ ಅದು ನಾವು ಬಳಸುವಾಗಿಲ್ಲ. ಈಗ ತಾವು ಒಬ್ಬರು ಮಾತೆಯಾಗಿ ಹಸು ಅಂದರೆ ಅಲ್ಲಿ ಭಾವನಾತ್ಮಕವಾದ ಸಂಬಂಧ ಇರ್ತದೆ, ನಮ್ಮ ಎಲ್ಲ ಬೇಕು ಬೇಡಗಳಿಗೆ ಅಥವಾ ಭಾವನೆಗಳಿಗೆ ಸ್ಪಂದಿಸಿದೆ. ನೀವು ಅದನ್ನು ಗಮನಿಸಿದ್ದೀರಾ? ಖಂಡಿತ ಗಮನಿಸಿದ್ದೇನೆ. ನಾನು ದಿನ ಒಂದು ಬೆಳಿಗ್ಗೆ ಸಾಯಂಕಾಲ ಒಂದು ರೌಂಡ್ ಹಾಕಿ ಬರ್ತೇನೆ. ಬರುವಾಗ ನನಗೆ ಅದರ ಹಾವಭಾವ ನೋಡಿದರೆ ಗೊತ್ತಾಗ್ತದೆ. ಅದು ನಾನು ಎಲ್ಲ ಮುಟ್ಟುಕೊಂಡು ಬರದಿದ್ರೆ ಉಂಟಲ್ವ, ನೆಕ್ಸ್ಟ್ ದಿನ ಅದೊಂದು ಸ್ಟೆಪ್ ಹಿಂದೆ ಇರ್ತದೆ, ಅದು ಮುಂದೆ ಬರ್ಲಿಕ್ಕೆ ಸ್ವಲ್ಪ ಹಿಂದೆ ನೋಡ್ತದೆ. ಆಮೇಲೆ ಅದು ಒಂದು ಮಲ್ಕೊಂಡು ಅದರ ಒಂದು ಇದು ಆಕ್ಟಿವಿಟೀಸ್ ನೋಡುವಾಗಲೇ ನನಗೆ ಅದಕ್ಕೆ ಹುಷಾರಿಲ್ವಾ, ನಮ್ಮ ಹುಡುಗರಾದರೂ ತಪ್ತಾರೆ, ಆದರೆ ಅದಕ್ಕೊಂದು ಹುಷಾರಿಲ್ಲದಿದ್ದರೆ, ಅದಕ್ಕೊಂದು ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ನಮಗೆ ಫಸ್ಟಿಗೆ ಕಾಣಿಸ್ತದೆ. ಯಾಕಂದರೆ ಅದನ್ನು ನಾವು ತುಂಬ ಪ್ರೀತಿಯಲ್ಲಿ ನೋಡೋದ್ರಿಂದ, ಕೆಲಸದವರು ಪ್ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಇಲ್ಲ ಅಂತಲ್ಲ, ಆದರೆ ನಾನು ಗಮನಿಸುವಾಗ ನನಗೆ ಅದು ಫಸ್ಟ್ ಮನಸ್ಸಿಗೆ ಬರ್ತದೆ. ಮತ್ತು ನಾನು ಆ ಹುಡುಗರ ಹತ್ರ ಹೇಳಿ ಅದನ್ನು ನೋಡ್ಲಿಕ್ಕೆ ಹೇಳ್ತೇನೆ, ಅಲ್ಲಿಂದ ಅದಕ್ಕೆ ಏನು ಟ್ರೀಟ್ಮೆಂಟ್ ಅದೆಲ್ಲ ಮಾಡಿಸ್ತೇನೆ ನಾನು. ಇನ್ನೊಂದು ಸಾಮಾನ್ಯವಾಗಿ ಎಲ್ಲರೂ ಅಂಬ ಅನ್ನುವಂಥ ಒಂದು ಧ್ವನಿಯನ್ನು ಕೇಳ್ತಾರೆ, ಆದರೆ ಅದು ಹಾಲು ಈ ಆಕಳು ಕರೆಯುವಾಗ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಧ್ವನಿಯನ್ನು ಮಾಡ್ತದೆ. ಅದು ನೋವಾದ ಒಂದು ರೀತಿ, ಖುಷಿಯಾದ ಒಂದು ರೀತಿ. ಹೌದು ಗಮನಿಸಿದ್ದೇನೆ, ಅದನ್ನು ನಾನು ಗಮನಿಸಿದ್ದೇನೆ. ಹೌದು. ಅದರ ಜೊತೆಯಲ್ಲಿ ಬೇಕಾದಷ್ಟು ಪಕ್ಷಿಗಳಿದೆ, ಬಾತುಕೋಳಿ ಇರ್ಬೋದು, ಟರ್ಕಿ ಕೋಳಿ ಇರ್ಬೋದು. ಇದರ ಒಡನಾಟ ಹೇಗೆ ಅನಿಸ್ತದೆ? ಒಡನಾಟ ತುಂಬ ಖುಷಿ ಕೊಡ್ತದೆ. ಇದೆಲ್ಲ ನ್ಯಾಚುರಲ್ ಆಗಿರ್ತದೆ, ನಮ್ದು ಇಲ್ಲಿ ಯಾವುದು ಸಹ ಆರ್ಟಿಫಿಷಿಯಲ್ ಇಲ್ಲ. ಏನೋ ಒಂದು ಮನಸ್ಸಿನ ಏನು ಹೇಳ್ತಾರೆ, ಒಂದು ಟೆನ್ಷನ್ಸ್ಗಳಿದ್ರೆ ಅಥವಾ ಒಂದೇನಾದರೂ ಇದಿದ್ರೆ ಒಂದು ರೌಂಡ್ ಇಲ್ಲಿ ಹೋಗಿ ಬಂದರೆ ಎಲ್ಲ ಅದು ಮಾಯ ಆಗ್ತದೆ. ಹೆಚ್ಚಾಗಿ ನಾನು ಮತ್ತು ಇವ್ರ ಜೊತೆಗೇ ಹೋಗ್ತಾ ಇರ್ತೇವೆ. ಎಲ್ಲ ನಮಗೆ ಏನು ಹೇಳ್ತಾರೆ, ಟೆನ್ಷನಿಂದ ಹೊರಗೆ ಬರ್ಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಕೋಟ್ಯಾಂತರ ರೂಪಾಯಿಗಳ ಏನು ವ್ಯವಹಾರ ಮಾಡುವಂತಹ ನಿಮ್ಮ ಯಜಮಾನರು, ಆದರೆ ಈ ಹಳ್ಳಿಯ ಬದುಕು ಹೇಗೆ ಅನಿಸ್ತಾ ಇದೆ? ಯಾವುದು ಖುಷಿ ಕೊಡ್ತದೆ ಹೆಚ್ಚಾಗಿ? ಇಲ್ಲ, ನನಗಂತೂ ಇದೇ ಖುಷಿ ಕೊಟ್ಟಿದೆ. ನನಗೆ ಅವರಿಗೂ ಇದೇ ಖುಷಿ ಕೊಡ್ತಾ ಉಂಟು. ಯಾಕಂದರೆ ಅವರು ತುಂಬ ಕಂಟ್ರಿ ಎಲ್ಲ ಸುತ್ತಾ ಇರ್ತಾರೆ, ದೊಡ್ಡ ಸ್ಟಾರ್ ಹೋಟ್ಲ್ಗಳಲ್ಲೆಲ್ಲ ನಿಂತಿರ್ತಾರೆ ಅವರು. ಆದರೆ ಅವರು ಹೇಳಲಿಕ್ಕಿದೆ, ನನಗೆ ಅಲ್ಲಿ ಎಲ್ಲೂ ನಿದ್ರೆ ಬರುವುದಿಲ್ಲ, ನನಗೊಂದು ನೆಮ್ಮದಿಯ ನಿದ್ರೆ ಮಾಡಬೇಕಂತಿದ್ರೆ ನಾನು ಇಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ ಯಾವಾಗಲೂ. ಇಲ್ಲಿ ಒಂದು ಸಿಗುವ ಒಂದು ಖುಷಿ ಉಂಟಲ್ಲ, ಖುಷಿ ಮತ್ತು ಶಾಂತಿ, ಇದೆಲ್ಲ ಅದು ಹೇಳಲಿಕ್ಕಾಗೋದಿಲ್ಲ, ಅದು ಅನುಭವಿಸ್ಬೇಕು ಬಂದು, ಆಗ ಗೊತ್ತಾಗ್ತದೆ. ಈಗ ಈ ಗೋವಿನ ಕೆಲಸಗಳನ್ನು ತಾವು ಕೂಡ ಮಾಡ್ತೀರಾ? ಮಾಡ್ತೀವಂದರೆ ನಾನು ಏನಂದರೆ ಸಾಧಾರಣ ಅದು ಅಂದರೆ ಹೋಗಿ ಎಲ್ಲ ನೋಡ್ಕೊಳ್ತೇನೆ. ಆದರೆ ಏನಂದರೆ ಒಂದಿನ ಅವ್ರು ಇಲ್ಲ ಅಂದರೆ ಒಂದು ಕರಿಬಹುದು ಅನ್ನೋ ಮಟ್ಟಕ್ಕೆ ನನಗೆ ಹಾಲು ಕರಿತೀರಿ? ಕರಿತೇನೆ. ಹೌದು. ಒಂದು ಒಂದು ಸರಳತೆಯನ್ನು ನಾವು ಗಮನಿಸಬೇಕು. ಯಾಕೋ ಸುಧಾಮೂರ್ತಿ ಅವರು ನೆನಪಾಗ್ತಾ ಇದ್ದಾರೆ. ಭಾಳ ದೊಡ್ಡ ಉದ್ಯಮಿಯ ಪತ್ನಿ ಆದರೂ ಕೂಡ ಇವತ್ತಿಗೂ ಕೂಡ ಹಾಲು ಕರೆಯೋದಕ್ಕೂ ತಯಾರು ನಾನು ಅನ್ನುವಂತಹ ಒಂದು ಚಿಂತನೆಯಲ್ಲಿದ್ದಾರೆ ಅವರು. ಹೇಳಿ, ಬೇರೆ ಏನೆಲ್ಲ ಮಾಡಬೇಕಂತ ಅನಿಸಿದೆ ಮುಂದೆ ಈ ಒಂದು ಹಳ್ಳಿ ವಾತಾವರಣದಲ್ಲಿ? ಈ ಹಳ್ಳಿ ವಾತಾವರಣದಲ್ಲಿ ಅಂದರೆ ಇದೆಲ್ಲ ಯೋಚನೆಗಳೆಲ್ಲ ನಮ್ಮ ಮನೆಯವರದ್ದು. ನನಗೆ ಇಂಥ ಯೋಜನೆ ಇದು ಯಾವುದು ಇರಲಿಲ್ಲ. ಅವರು ಇಂಥ ಒಂದು ಇದನ್ನು ಹಾಕ್ಕೊಂಡಾಗ ನನಗೆ ತುಂಬ ಖುಷಿ ಅಂತ ಅನಿಸ್ತು. ಯಾಕಂದರೆ ಅದು ನನ್ನ ಒಂದು ಮನಸ್ಸಿನ ಒಂದು ಇದಕ್ಕೆ ಅದು ಮ್ಯಾಚ್ ಆಗ್ತದೆ.
ಈಗ ನೀವು ಈ ಹಸುಗಳ ಜೊತೆ ಮಾತಾಡ್ತೀರಾ ಅಲ್ಲಿ ಹತ್ರ ಹೋಗಿ? ಅಂದ್ರೆ ಒಂದ್ಸಲ ಹೀಗೆ ಸವರುದು ಅಂದ್ರೆ ತುಂಬಾ ಹಸು ಇರೋದ್ರಿಂದ ಎಲ್ಲದಕ್ಕೂ ತುಂಬಾ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಹೋದ ಕೂಡಲೇ ಗೇಟ್ ಹತ್ರ ಎಲ್ಲ ಓಡಿ ಬರ್ತಾವ. ಅದು ನಾವು ಮೇಯ್ಲಿಕ್ಕೆ ಬಿಟ್ಟಿದ್ರು ಅದು ನೋಡಿದ ಕೂಡಲೇ ಬಂದ್ಬಿಡ್ತದೆ ಎಲ್ಲ ಸಹ. ಆಮೇಲೆ ಇಲ್ಲಿ ಕರಿಯೋ ಇದೆಲ್ಲ ಇರ್ತದೆ, ಎಲ್ಲ ಒಂದು ರೌಂಡ್ ಹೋಗಿ ಮುಟ್ಕೊಂಡು ಬರ್ತೇನೆ ನಾನು. ಅದರ ಜೊತೆಲಿ ಒಬ್ರು ಉತ್ತಮ ಕಲಾವಿದೆ ಅನ್ನುವಂತಹ ಮಾಹಿತಿ ಸಿಕ್ತು. ಈ ಎಲ್ಲ ಅಲಂಕಾರಿಕ ವಸ್ತುಗಳನ್ನ ತಾವೇ ಮಾಡಿದ್ರಿ, ಇದ್ರ ಬಗ್ಗೆ? ಇಲ್ಲ ಇದರಲ್ಲಿ ಅಂದ್ರೆ ನಮ್ಮ ಇಬ್ಬರದ್ದು ಸಹ ಇದಿದೆ. ಇಂಥ ಒಂದು ಆರ್ಟಿಸ್ಟಿಕ್ ಫೀಲಿಂಗ್ ಎಲ್ಲ ನಮ್ಮ ಮನೆಯವರಿಗೆ ಇರುದು. ಅವರು ಮಾಡುವಾಗ ಅದನ್ನು ಏನ್ ಹೇಳ್ತಾರೆ, ಅದು ನಂಗೂ ಸಹ ಒಂದು ಖುಷಿ ಕೊಡ್ತದೆ ಅದ್ರೊಳಗೆ ಬೆರೆತು ಮಾಡ್ಕೊಂಡು ಹೋಗ್ಲಿಕ್ಕೆ. ಹೌದೌದು. ಈಗ ಕೆಲಸದವರು ಇದ್ದಾರೆ, ಅವರಿಗೆ ಅಡುಗೆ ಇರ್ಬೋದು, ಅದರಲ್ಲಿ ತಾವೇನಾದ್ರೂ ಭಾಗಿಗಳಾಗ್ತೀರಾ ಅಥವಾ ಅದಕ್ಕೆ ಅವರು ಬೇರೆ ಪ್ರತ್ಯೇಕವಾಗಿರ್ತಾರೆ? ಯಾವುದಕ್ಕೆ ಹೇಳಿ ನೀವು? ಈ ಗೋ ಸಾಕುವುದಕ್ಕೆ ಇರ್ಬೋದು, ಕೃಷಿಯ ಕೆಲಸಗಳಿಗೆ ಬಹಳಷ್ಟು ಜನರು ಇದ್ದಾರೆ ಇಲ್ಲಿ. ಹೌದೌದು. ನಮ್ದು ಏನಂದ್ರೆ ನಮ್ದು ಹಸು ಎಲ್ಲ ಸಾಕ್ಲಿಕ್ಕೆ ನಮ್ದೊಂದು ಗುಜರಾತಿದ್ದು ಟೀಮ್ ಅದು. ಅದಲ್ಲಿ ಒಂದು ಪ್ರಯಾಗ್ ಅಂತ ಒಂದು ಊರಿದೆ, ಅಲ್ಲಿ ಅವರು ಎಸ್ಪೆಷಲಿ ಗೊಲ್ಲರೇ ಇರುದು. ಅವ್ರು ಏನಂದ್ರೆ ಹುಟ್ಟಿದ್ದೇ ಒಂಥರ ಹಟ್ಟಿಯಲ್ಲಿದ್ದಾಗೆ ಇರ್ತಾರೆ ಅವರು. ಅವರು ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅವರು ನೋಡ್ಕೊಳ್ತಾರೆ ಅದನ್ನು. ಅಂದ್ರೆ ಕರಿಯೋದಿರ್ಬೋದು, ಅದರ ಫೀಡಿಂಗ್ ಇರ್ಬೋದು, ಅದರ ಕ್ಲೀನಿಂಗ್ ಎಲ್ಲ ನಾವು ಹೇಳಿ ಮಾಡಿಸೋದು, ಅದರ ಎಲ್ಲ ಕ್ರಮದಲ್ಲಿ ಮಾಡ್ತಾರೆ. ಅದೇ ನಮ್ದು ತೋಟದಲ್ಲಿ ಆದರೆ ಅಸ್ಸಾಂ ಟೀಮ್ ಇದ್ದಾರೆ. ಅವರೇನಂದ್ರೆ ಈ ಕೃಷಿ ಇದರಲ್ಲೇ ದುಡ್ಕೊಂಡು ಬಂದಿರುವವರು. ಹಾಗೆ ನಾವು ಇದಕ್ಕೆಲ್ಲ ತೋಟದ ಕೆಲಸಗಳಿಗೆ ಅಸ್ಸಾಮಿ ಟೀಮನ್ನು ಇಟ್ಟಿದ್ದೇವೆ. ಕೃಷಿ ಮೂಲದ ಬದುಕಿನವರು ನಾವು. ಈಗ ಮತ್ತೆ ಕೃಷಿಯತ್ತ ಬರುವ ಅನಿವಾರ್ಯತೆ ಎಷ್ಟಿದೆ ಅಂತ ನಿಮ್ಗೆ ಅನಿಸಿದೆ? ಯಾಕೆ? ತುಂಬ ಇದೆ. ಯಾಕಂದರೆ ಆಲ್ರೆಡಿ ಹೇಳಿದಾಗೆ ಎಲ್ಲರೂ ಈ ಕೃಷಿಯಿಂದ ವಿಮುಕ್ತರಾಗಿ ಹೊರಗೆ ಹೋಗ್ತಾ ಇದ್ದಾರೆ. 1-2 ಮಕ್ಕಳು ಎಲ್ರಿಗೂ ಅವರಿಗೆ ಕಲಿಸ್ಬೇಕಂತ ಆಸೆ. ಈ ಕಲಿತ ಮೇಲೆ ಅವರು ಯಾಕೆ ಇಲ್ಲಿ ಕಷ್ಟಪಡಬೇಕು, ಅವರು ಹೋಗಿ ಎಲ್ಲಿಯಾದರೂ ಸಿಟಿಯಲ್ಲಿ ಹೋಗಲಿ ಅಂತ ಆ ಆಸೆ ತಂದೆ ತಾಯಿಗೆ. ಆಮೇಲೆ ಏನು ಮಾಡ್ತಾರೆ, ಎಲ್ಲ ಇಲ್ಲಿ ಇದ್ದದ್ದು ಮಾರ್ಕೊಂಡು ಅವರು ಹೋಗಿ ಅಲ್ಲಿ ನಿಲ್ತಾ ಇದ್ದಾರೆ. ಎಲ್ಲರೂ ಹೀಗೆ ಮಾಡ್ತಾ 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 ಬಂದರೆ ನೆಕ್ಸ್ಟ್ ನಮಗೆ ಬೆಳೆಸುವವರು ಯಾರೂ ಇರುವುದಿಲ್ಲ. ಆಮೇಲೆ ಎಲ್ಲ ಇರ್ತದೆ, ತಿನ್ನಲಿಕ್ಕೇನೂ ಇರುವುದಿಲ್ಲ. ಹಾಗಾಗಿ ಇದು ತುಂಬ ನೆಕ್ಸ್ಟ್ ಇದರಲ್ಲಿ ತುಂಬ ಅನಿವಾರ್ಯತೆ ಇದೆ ಅಂತ ನಾನು ಹೇಳ್ತೇನೆ. ಕನ್ನಡದಲ್ಲಿ ಮಾತಿದೆ, ಆರಂಭ ಶೂರತನ ಅಂತ. ಕೆಲವರು ಒಂದು ಆರಂಭವನ್ನು ಮಾಡ್ತಾರೆ, ಕಲ್ಪನೆಗಳಿರ್ತದೆ, ಕನಸುಗಳಿರ್ತದೆ. ಆದರೆ ಮತ್ತೆ ಒಂದು ಹಂತದಲ್ಲಿ ಬೇಡ, ಯಾಕೆ ಇದೆಲ್ಲ ನೀವು ಅಗತ್ಯ ಇತ್ತು ಅಂತ ಒಂದು ಪ್ರಶ್ನೆ ನಿಮಗೆ ಯಾವತ್ತಾದ್ರೂ ಅನಿಸಿದೆಯಾ? ಅನಿಸ್ಲಿಲ್ಲ. ಯಾಕಂದರೆ ನಮ್ಮ ಮನೆಯವರಿಗೆ ಇದರಲ್ಲಿ ಛಲ ಉಂಟು ತುಂಬ. ಅವ್ರು ಏನಾದರೂ ಒಂದು ಕೆಲಸ ಹಿಡಿದ್ರೆ ಉಂಟಲ್ವಾ, ಅದು ಎಷ್ಟು ಕಷ್ಟ ಆದರೂ ಏನು ಸಮಸ್ಯೆಗಳು ಬಂದರೂ ಅವ್ರು ಹಿಂದೆ ಸರಿಯುವುದೇ ಇಲ್ಲ. ಅದರಲ್ಲಿ ಅವರು ಅದನ್ನು ಬೆಳೆಸ್ಕೊಳ್ತಾ ಮಾಡ್ತಾ ಬರ್ತಾರೆ. ಹಾಗೆ ಹೌದೌದು. ಅದು ಏನಂದ್ರೆ ಅವರಿಗೆ ತುಂಬಾ ಇರುವುದರಿಂದ ಅದು ನನಗೆ ಏನು ನನ್ಗೆ ಅಂತದ್ದು ಅನಿಸ್ಲಿಲ್ಲ ಇಷ್ಟು ತನಕ. ಅಂದ್ರೆ ಗಂಡನ ಪ್ರತಿಯೊಂದು ನಿರ್ಧಾರದಲ್ಲೂ ತಾವು ಸಹಭಾಗಿಗಳಾಗ್ತೀರಿ, ಅದನ್ನ ಒಪ್ತೀರಿ. ಹೌದೌದು. ಸರಿ, ಬಹುಶಃ ಒಂದು ಯಶಸ್ಸಿನ ಸೂತ್ರ ಅಂದ್ರೆ ಇದು. ಒಂದು ಛಲ ಇದ್ದರೆ ಸಾಧನೆಯ ಪಥದಲ್ಲಿ ಖಂಡಿತವಾಗಿಯೂ ಗುರಿಯನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗ್ತದೆ. ಆ ಪಥಕ್ರಮಣ ಯಶಸ್ಸನ್ನು ಕಾಣ್ತದೆ ಅನ್ನೋದಕ್ಕೆ ಈ ಒಂದು ಸಾರ್ಥಕ ಜೋಡಿ ಸಾಧನಾಮುಖಿಗಳಾಗಿ ತೋರಿಸಿದ್ದಾರೆ. ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ತಮಗೆ ಅನಂತ ಕೃತಜ್ಞತೆ. ಗೋಧಾಮ
ಬಂತುಲೆ ಜಯಪಂಡ ಮಹಾಭಾರತಡ್ 12 ಪದಿನದ ಯುದ್ಧ ಮುಗಿದು ಆ ಪಾಂಡವೆರ್ನಕುಲು ಪಗರಿದ ಮಂಚಡು ಜತೊಂದಿತ್ತಿನಂಚಿತ್ತಿನ ಭೀಷ್ಮಾಚಾರ್ಯರ ನಡೆ ಪೋನಾಗ ಭೀಷ್ಮಾಚಾರ್ಯರು ರಾಜನೀತಿನ ಬೋಧನೆ ಮಲ್ಪರಿಗೆ ಆ ಪೊರ್ತು ರಂಜಿ ಪಾತೆರಪ್ಪರಿಗೆ ನಿನ್ನ ರಾಜ್ಯದ ಈ ಗೋ ಸಂಪತ್ತಿನ ಎಚ್ಚ ಮಲ್ಪು ಈ ರಾಜ್ಯ ಸುಭಿಕ್ಷಾ ಪುನೊಂದು ಗೋವುದ ಬಗೆಟ್ ಆತ ಮಲ್ಲ ಮಾನಾದಿಗೆದ ಪಾತೆರ ಅಲ್ಪಲ ಬರ್ಕೊಂಡು ಬಂದರೆ ಗೋವುದ ಬಗೆಟ್ ಯಾನ್ ಪಾತೆರ ನಡೆದು ಬೋಡ್ತಿನಾತ್ ತೆರೆಯೊಂದಿನ ಒಂಜಿ ಜನ ನಮ್ಮ ಒಟ್ಟುಗುಲ್ಲೇರು ಬೋಡ್ತಿನಾತ್ ಸಂಗತಿಲ ತೆರೆಯೊಂದಿರು ಐತ ಒಟ್ಟುಗು ಬೆನ್ನಿದ ಬದುಕದಾಯಬೋಡು ಇನ್ನು ಹಳ್ಳಿದ ಬದುಕದಾಯಬೋಡು ಐತ ಒಟ್ಟುಗು ನಮ್ಮ ಸಾವಯವ ಕೃಷಿ ಏತ ಅಗತ್ಯ ಉಂಡು ಒಂದೇನು ಪೂರ ತೀರಿಪಾರೆ ನಮ್ಮ ಒಟ್ಟುಗು ದಾಮೋದರ್ ಶರ್ಮೆರುಲೇರು ಅರೆ ನಿಕಲ ಮಾತೆರ ಬರವಾದು ಆಚಾರ್ಯ ನಮ್ಮ ಡಿವಿದ ಇಡೀ ಕೂಟದ ಬರವಾದು ಮೋಗಿಡದು ಕೊನೊಂದಲೆ ವಿದ್ವಾನ್ ದಾಮೋದರ ಶರ್ಮೆರ್ನ ಪಾತೆರ ನಿಕುಲು ಏಪಲಕ್ಕೆ ಏನ್ವರು ಪರ್ತದ ಪಾತೆರ ಬರೀ ಸೋಕುದ ಪಾತೆರ ಒವಿನ ಎಂಚ ಮುಟ್ಟವಡು ಅವಿನ ಕಂತು ಲೆಕ್ಕ ನಾಟವನ ಅಂಚಿತಿನ ಒಂಜಿ ಚಾತುರ್ ಕುಪ್ಪನಾರು ದಾಮೋದರ ಶರ್ಮರ್ ಇತ್ತ ಈ ಗೋಧಾಮದ ಬಗ್ಗೆ ಪಾತೆರ. ವೀಕ್ಷಕರಿಗೆಲ್ಲ ನಮಸ್ಕಾರ. ಮೊದಲನೇದು ಗೋವಿನ ಬಗ್ಗೆ ಮಾತನಾಡಬೇಕಿದ್ರೆ ಹಿರಿಯರು ಬಹಳ ಚೆನ್ನಾಗಿ ಹೇಳ್ತಾರೆ. ಭುಕ್ತ್ವಾ ತೃಣಾನಿ ಶುಷ್ಕಾನಿ ಪೀತ್ವಾ ತೋಯಂ ಜಲಾಶಯಾತ್ ದುಗ್ಧಂ ದದಾತಿ ಲೋಕೇಭ್ಯ ಗಾವೋ ವಿಶ್ವಸ್ಯ ಮಾತರಃ ಅಂತ. ಒಂದು ಹಳ್ಳಿಯ ಜೀವನ ಹೇಗಿತ್ತು ಅಂತಂದರೆ ದನವನ್ನು ಹಟ್ಟಿಯಿಂದ ಬಿಟ್ಟು ಬಿಟ್ಟರೆ ಅಲ್ಲಿ ಎಲ್ಲೋ ಹೋಗಿ ಕೆರೆ ನೀರನ್ನು ಕುಡಿಯುತ್ತದೆ, ಹುಲ್ಲು ತಿಂತದೆ, ಮನೆಗೆ ಬಂದು ಸಾಕಿದವನಿಗೆ ಅಮೃತ ತುಲ್ಯವಾದ ಹಾಲನ್ನು ಕೊಡುತ್ತದೆ. ಆದ್ದರಿಂದ ಜಗತ್ತಿನ ತಾಯಿ ಗೋವು ಅಂತ ಗೌರವಿಸಿದ ಸಂಸ್ಕೃತಿ ನಮ್ಮದು. ಬಹುಶಃ ನಮಗೆ ಕಷ್ಟದಲ್ಲಿ ಉಪಕಾರ ಮಾಡಿದವರು, ಬೀಸುವ ಗಾಳಿ, ಬೆಳಗುವಂಥ ಬೆಳಕು, ಸಸ್ಯ ಸಂಕುಲ ಎಲ್ಲವನ್ನು ಕೂಡ ಈ ಭಾರತದ ನೆಲದಲ್ಲಿ ದೇವರು ಅಂತ ನಾವು ಪೂಜಿಸಿದವರು. ಅಂದರೆ ನಮ್ಮ ಬದುಕಿಗೆ ಯಾವುದು ಕಾರಣವಾಗ್ತದೋ, ಆಶ್ರಯ ಆಗ್ತದೆ, ಅದನ್ನು ದೇವರು ಅಂತ ಗೌರವಿಸಿದವರು. ಆ ದೃಷ್ಟಿಯಿಂದ ನಮ್ಮ ಅಧ್ಯಾತ್ಮ ಹಿನ್ನೆಲೆಯಲ್ಲಿ ನಾವು ಗೋವನ್ನು ಕಂಡಾಗ ಗೋವಿನಲ್ಲಿ 33 ಕೋಟಿ ದೇವತೆಗಳ ಆವಾಸ ಸ್ಥಾನ ಅಂತ ಗೌರವಿಸಿ ಯಾವುದೇ ಒಂದು ಧರ್ಮಕರ್ಮಗಳನ್ನು ಮಾಡಿದಾಗ ಮೊದಲು ಗೋಗ್ರಾಸ ಅಂತ ಇಟ್ಟು ಕೈ ಮುಗಿಯಬೇಕು. ಗೋಮಾತೆ ಸಂತುಷ್ಟಳಾದರೆ ನಾವು ಸಂತುಷ್ಟರಾಗುತ್ತೇವೆ, ನಮ್ಮ ಕರ್ಮಾಂಗ ಸಾರ್ಥಕ ಆಯಿತು ಅನ್ನುವ ಭಾವನೆ ನಮ್ಮ ಈ ಹಿಂದೂ ಪರಂಪರೆಯಲ್ಲಿ ನಡೆದು ಬಂದಿರುವಂಥದ್ದು. ಇನ್ನೊಂದು ವೇದದಲ್ಲಿ ಗೋ ಸೂಕ್ತ ಅಂತಿದೆ. ಅದು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತದೆ ಅಂತಂದರೆ, ಗೋವುಗಳು ನನ್ನ ಸುತ್ತಮುತ್ತ ಸಂಚರಿಸ್ತಾ ಇರಬೇಕು, ಅವುಗಳು ಸ್ವಚ್ಛಂದವಾಗಿ ತಿರುಗಬೇಕು, ಅವುಗಳಿಗೆ ಕಳ್ಳಕಾಕರ ಭಯ ಇರಬಾರದು, ಅವುಗಳಿಗೆ ಹಿಂಸೆ ಆಗದೇ ಇರಲಿ, ನೀವು ಇರುವುದರ ಮೂಲಕ ಈ ಭೂಮಿಯನ್ನು ಪಾವನವಾಗಿಸಿ ಅಂತ ಗೋಸೂಕ್ತ ಪ್ರಾರ್ಥನೆ ಮಾಡುತ್ತದೆ. ಮಾತ್ರ ಅಲ್ಲ, ತಿಳಿದ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಎಲ್ಲಿ ಗೋವು ಸಂಚರಿಸ್ತದಲ್ಲ ಆ ಗೋವು ಸಂಚರಿಸಿದ ಧೂಳಿನಲ್ಲಿ ಭಾಗ್ಯದೇವತೆ ಇದ್ದಾಳೆ ಅಂತ ಗೋವಿನ ಮಹಾತ್ಮ್ಯವನ್ನು ಹೇಳ್ತಾರೆ. ಹಾಗಿದ್ರೆ ನಾವೊಂದು ಗೋಧಾಮ ಸಮಯ ಅಂತೂ ಇದೆ, ಖಂಡಿತವಾದ ಶುಭ ಮುಹೂರ್ತ ಅಂತ ಹೇಳ್ತಾರೆ. ಯಾಕೆಂದರೆ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹವನ್ನು ಪ್ರತಿ ಬಾರಿ ಗೋಧೂಳಿ ಮುಹೂರ್ತಕ್ಕೆ ಮಾಡ್ತಾರೆ. ಅದು ಯಾಕೆ ಮಾಡ್ತೀರಿ ಅಂತ ಹೆಗ್ಗಡೆ ಅವರನ್ನು ಪ್ರಶ್ನೆ ಮಾಡಿದಾಗ ಅವರೊಂದು ಉತ್ತರ ಹೇಳ್ತಾರೆ. ಅದಕ್ಕೆ ನಾವು ಸಾಮೂಹಿಕ ವಿವಾಹ ಮಾಡಬೇಕಿದ್ರೆ ಧಾರ್ಮಿಕ ಜಿಜ್ಞಾಸುಗಳಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಅದರ ಬಗ್ಗೆ. ಅವರು ಹೇಳ್ತಾರೆ, ಗೋಧೂಳಿ ಮುಹೂರ್ತ ಅನ್ನೋದು ಯಾವ ದೋಷ ಇದ್ದರೂ ನಿವೃತ್ತಿಯಾಗುವ ಒಳ್ಳೆಯ ಮುಹೂರ್ತ ಅಂದರೆ ಆಹುತಿಗೆ ಮಾಡಿ ಅಂತ ಹೇಳಿದ್ದಾರೆ ಅಂತ. ಅಂದರೆ ಒಂದು ಗೋಧೂಳಿ ಮುಹೂರ್ತವೇ ಅಷ್ಟು ಪಾವನವಾಗುವುದಾದರೆ ಇಲ್ಲಿ ಅತ್ಯಂತ ಪ್ರೀತಿಯಿಂದ ಗೋವುಗಳನ್ನು ಸಲಹುವಂತಹ ಈ ಗೋಧಾಮ ಎಷ್ಟು ಪಾವನ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾದಂತಹ ಹಂತದಲ್ಲಿ ಇವತ್ತಿದ್ದೇವೆ. ಇನ್ನೊಂದು, ಗೋವಿನ ಬಗ್ಗೆ ಅಧ್ಯಾತ್ಮದ ಭಾವನೆಗಳು ಬೇರೆ, ಇನ್ನು ವೈಜ್ಞಾನಿಕವಾದಂತಹ ವಿಶ್ಲೇಷಣೆಗಳು ಬೇರೆ. ಈ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಅಧ್ಯಾತ್ಮದ ತಳಹದಿಯ ಮೇಲೆ ನಾವು ಮಾಡಿದಾಗ ಗೋವಿನ ಮಹಾತ್ಮೆ ಏನು ಅಂತ ಲೋಕಕ್ಕೆ ಗೊತ್ತಾಗ್ತದೆ. ಇವತ್ತು ಗೋವನ್ನು ಪ್ರೀತಿಸುವವ, ಗೋವನ್ನು ದ್ವೇಷಿಸುವವ, ಗೋವನ್ನು ಪೂಜಿಸುವವ, ಗೋವನ್ನು ಕಡಿಯುವವ ಪ್ರತಿಯೊಬ್ಬನೂ ಕೂಡ ತಾಯಿಯ ಎದೆ ಹಾಲನ್ನು ಹೊರತುಪಡಿಸಿದರೆ ಬದುಕಿದ್ದು ದರದ ಹಾಲಿನಿಂದ ಅನ್ನೋದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕಾದ ಸತ್ಯ. ಈ ದೃಷ್ಟಿಯಿಂದ ನಾವು ಗೋವಿನ ಬಗ್ಗೆ ನಾವು ತಿಳ್ಕೊಂಡು ಸಾಗಬೇಕು. ಇವತ್ತು ಗೋಧಾಮದ ವಿಶೇಷತೆ ಏನು ಅಂತಂದರೆ, ಇಲ್ಲಿ ಗೋವುಗಳಿಗೆ ಬಂಧನ ಇಲ್ಲ, ಮುಕ್ತವಾಗಿ ಗೋವುಗಳು ಸಂಚರಿಸ್ತವೆ, ಸ್ವಚ್ಛಂದ ವಿಹಾರ ಅವುಗಳದ್ದು. ಮತ್ತು ಈ ಗೋಧಾಮದ ನಿರ್ಮಾತೃಗೆ, ಇದನ್ನು ನಿರ್ಮಾಣ ಮಾಡಿದವರಿಗೆ ಇದು ವ್ಯವಹಾರ ಅಲ್ಲ, ಇದು ಒಂದು ಆಸಕ್ತಿ, ಇದೊಂದು ಆರಾಧನೆ. ಯಾಕೆ ಅಂತಂದರೆ ಅವರೊಂದು ಸಂದರ್ಭದಲ್ಲಿ ನಾನು ಕೇಳಿದ್ದೆ, ಸರ್ ಇದೆಲ್ಲ ಎಲ್ಲೋ ಬಿಸ್ನೆಸ್ ಮ್ಯಾನು, ನೀವು ದೇಶಾಂತರ ತಿರುಗುತ್ತಾ ಇರುವವರು ಈ ಗೋಧಾಮ ಕಟ್ಕೊಂಡು ಏನು ಮಾಡ್ತೀರಿ ಅಂತ. ಅವ್ರು ಏನು ಹೇಳ್ತಾರೆ ಅಂದರೆ, ನನ್ನ 5 ದಿವಸ ಯಾವ್ಯಾವ ದೇಶದಲ್ಲೋ ಇರ್ತೇನೆ, ಆದರೆ ಮತ್ತೆ 6-7ನೇ ದಿವಸ ನಾನು ಇಲ್ಲಿ ಬಂದರೆ ನನಗೆ ಹೊರಗಾಗಿದ್ದ ಎಲ್ಲ ಜಂಜಾಟಗಳು ದೂರವಾಗಿ ಮನಸ್ಸು ಬಹಳ ಪ್ರಶಾಂತವಾಗುತ್ತದೆ ಅಂತ. ಇದು ಎಲ್ಲಿವರೆಗೆ ಅಂತಂದರೆ, ಅವರನ್ನು ಉದ್ಯಮ ಕ್ಷೇತ್ರದಲ್ಲಿ ಕಂಡವರು ಈ ಗೋಧಾಮಕ್ಕೆ ಬಂದವರನ್ನು ನೋಡಿದರೆ ಆಶ್ಚರ್ಯ ಪಡ್ತಾರೆ, ಆ ವ್ಯಕ್ತಿ ಈ ವ್ಯಕ್ತಿ ಹೌದಾ ಅಂತ. ಯಾಕೆ ಅಂದರೆ ವ್ಯವಹಾರ ಮತ್ತು ಬದುಕು
ಅದಕ್ಕೆ ಒಂದಕ್ಕೊಂದು ಯಾವತ್ತೂ ಗಂಟು ಹಾಕೊಂಡು ಬದುಕಬಾರ್ದು. ವ್ಯಾವಹಾರಿಕ ಪ್ರಪಂಚ ಬೇರೆ, ವೈಯಕ್ತಿಕ ಜೀವನ ಬೇರೆ. ಅದು ಒಂದಕ್ಕೊಂದು ಪೂರಕವಾಗಬೇಕು ಹೊರತು ಒಂದಕ್ಕೊಂದು ಗಂಟು ಹಾಕ್ಕೊಂಡಿರಬಾರ್ದು, ಮಾರಕ ಆಗಿರಬಾರ್ದು ಅನ್ನೋದನ್ನು ಅವರು ಯಾವತ್ತೂ ಹೇಳ್ತಿರ್ತಾರೆ. ಇನ್ನೊಂದು ನಾನು ವೀಕ್ಷಕರಿಗೆ ಬಹಳ ಮುಖ್ಯವಾಗಿ ಹೇಳಬೇಕಾದ ಸಂಗತಿ ಏನು ಅಂದರೆ, ಇವತ್ತು ಗೋಧಾಮ ನಮ್ಗೆ ಗೊತ್ತಿದೆ, ಕಾಲ ಬದಲಾಗಿದೆ. ಈಗಾಗಲೇ ಅನೇಕರು ಹೇಳಿದ ಹಾಗೆ ಗೋ ಸಾಕಾಣಿಕೆ ಇಲ್ಲ. ಆದರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗೋವನ್ನು ಪೂಜಿಸುವುದಕ್ಕೆ ಬಹಳ ಮಹತ್ವ ಇದೆ. ಯಾಕಂದರೆ ಶಿವನ ದೇವಸ್ಥಾನದಲ್ಲಿ ವೃಷಭ ಇರಲೇಬೇಕು. ಹೌದು. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಮೊದಲು ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ತೆರೀತಾರೆ ಅಂತ ಹೇಳಿದರೆ ದೇವರಿಗೆ ಮೊದಲ ದರ್ಶನ ಗೋವಿದ್ದಾಗಬೇಕು ಅಂತ ಗೋವನ್ನು ತಗೊಂಡೋಗಿ ಮುಂದೆ ನಿಲ್ಲಿಸ್ತಾರೆ. ಅದು ಕೂಡ ಸುಮ್ಮನೆ ದನವನ್ನು ಎಳ್ಕೊಂಡು ಹೋಗೋದಿಲ್ಲ, ಅದನ್ನು ಅಲಂಕರಿಸಿ ವಸ್ತ್ರ ಹೂಗಳಿಂದ ಅಲಂಕರಿಸಿ ವೈಭವದ ಮೆರವಣಿಗೆಯಲ್ಲಿ ಮಂಗಲವಾದ್ಯಗಳೊಂದಿಗೆ ದೇವರ ಮುಂದೆ ನಿಲ್ಲಿಸಿ ದೇವಸ್ಥಾನದ ಬಾಗಿಲು ತೆಗೆದ ತಕ್ಷಣ ಮೊದಲು ದೇವರು ಗೋವನ್ನು ನೋಡಬೇಕು ಅಂತ ಗೃಹ ಪ್ರವೇಶ ಉಂಟು. ಇನ್ನು ದೇವಸ್ಥಾನಗಳು ಬಿಚ್ಚಬೇಕಾದ್ರೂ ಶಿಖರ ಚಾಲನೆ ಗೋವಿನ ಮೂಲಕ ಮಾಡಬೇಕು ಅಂತ ಈ ಅನೇಕ ನಂಬಿಕೆಗಳೊಂದಿಗೆ ಬದುಕಿದವರು ನಾವು. ಹೀಗೆ ಗೋವಿಗೆ ಆಸಕ್ತಿ ಇದೆ. ಇನ್ನೊಂದು ನೀವು ಹೇಳಿದ ಹಾಗೆ ಗೃಹ ಪ್ರವೇಶಕ್ಕೆ ಇವತ್ತು ದನ ಇಲ್ಲ ಅನ್ನೋದು ಬಹಳ ಜನರ ನೋವು. ಆದರೆ ಗೋಧಾಮದ ವಿಶೇಷತೆ ಏನು ಕೇಳಿದರೆ, ಒಬ್ಬ ಗೃಹ ಪ್ರವೇಶ ಮಾಡುವವ ತನ್ನ ಮನೆಗೆ ಗೋವನ್ನು ಪ್ರವೇಶ ಮಾಡಿಸಬೇಕು ಅನ್ನುವ ಒಳ್ಳೆಯ ಸಂಕಲ್ಪ ಅವನಿಗೆ ಇರುವುದೇ ಹೌದಾದರೆ, ಗೋಧಾಮದಿಂದ ಅಲಂಕೃತ ಗೋಮಾತೆ ಆ ಗೃಹ ಪ್ರವೇಶದ ಅಂಗಳಕ್ಕೆ ಬರ್ತಾಳೆ. ಅವಳನ್ನು ಸ್ವಾಗತಿಸಿ ಮನೆಯೊಳಗೆ ಬರಮಾಡಿಕೊಂಡು ಅವಳನ್ನು ಪೂಜಿಸಿ ಅವಳ ಆಶೀರ್ವಾದ ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಖಂಡಿತವಾಗೂ ಗೋಧಾಮ ಇವತ್ತು ಮಾಡಿದೆ. ಮಾತ್ರ ಅಲ್ಲ, ಇನ್ನೊಂದು ವಿಶೇಷ ನಿಮಗೆ ನಾನು ಹೇಳಬೇಕು. ನಮಗೆಲ್ಲ ಹುಟ್ಟುಹಬ್ಬ, ಇನ್ನು ನಾವು ಮದುವೆ ವಾರ್ಷಿಕೋತ್ಸವ ಆಯಿತು, ಮಕ್ಕಳ ಹುಟ್ಟುಹಬ್ಬ ಆಯಿತು, ನನಗೆ 60 ವರ್ಷ ಆಯಿತು, 70 ಏನೋ ಒಂದಷ್ಟು ಸಂಭ್ರಮಗಳು. ಅದನ್ನು ಆಚರಿಸಿಕೊಳ್ಳುವುದು ಎಲ್ಲಿ ಅಂತ ಕೇಳಿದರೆ ನಾವು 4 ಗೋಡೆಯಲ್ಲಿ 4 ನಮ್ಮ ಬಂಧುಗಳ ಜೊತೆ ಮಾಡ್ತಿದ್ವು. ಆದರೆ ಇವತ್ತು ಗೋಧಾಮ ಎಂಥ ವ್ಯವಸ್ಥೆಯನ್ನು ಕಲ್ಪಿಸಿದೆ ಅಂತಂದರೆ, ಗೋಧಾಮಕ್ಕೆ ಬಂದು ಗೋವುಗಳ ಜೊತೆಗೆ ಬೆರೆತು ಗೋಸೂಕ್ತ ಹೋಮಗಳ ಮೂಲಕ ಗೋವುಗಳನ್ನು ದೇವರನ್ನೂ ಪೂಜಿಸಿ ಆ ಬಳಿಕ ಗೋವುಗಳ ಜೊತೆಗೆ ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಿಸಿಕೊಂಡು ಬಂದ 10 ಮಂದಿಗಳಿಗೆ ಗೋವುಗಳ ಜೊತೆ ಬೆರೆಯುವ ಮತ್ತು ಗೋವಿನ ಮೌಲ್ಯವನ್ನು ತಿಳಿಯುವಂತಹ ವ್ಯವಸ್ಥೆಯನ್ನು ಇವತ್ತು ಗೋಧಾಮ ಮಾಡಿಕೊಟ್ಟಿದೆ. ಎಲ್ಲಿವರೆಗೆ ಅಂತಂದರೆ, ಇತ್ತೀಚೆಗೆ ಒಬ್ಬರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರೆ. ಅವ್ರ ಕಲ್ಪನೆ ಏನಿರಬಹುದು ಅಂತಂದರೆ, ಗೋಧಾಮಕ್ಕೆ ಹೋಗ್ತೇವೆ, ಅಲ್ಲಿ ಗೋವುಗಳಿಗೆ ಆಹಾರ ಕೊಟ್ಟು ಒಂದು ಊಟ ಮಾಡಿ ಬರ್ಬೋದು ಅಂತ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ಒಂದು ಕಡೆಯಲ್ಲಿ ಗೋವು, ಇನ್ನೊಂದು ಕಡೆಯಲ್ಲಿ ದೇವರು, ಇನ್ನೊಂದು ನಾವು ತುಳುನಾಡಿನ ಅತ್ಯಂತ ಆರಾಧಿಸಿಕೊಂಡು ಬಂದ ನಾಗದೇವರ ಸನ್ನಿಧಾನ, ಇದು ಎಲ್ಲವೂ ಇಲ್ಲಿ ಮೇಳೈಸಿದೆ. ಖಂಡಿತ ಅಲ್ಲ, ವಿಶಿಷ್ಟ ರೀತಿಯ ನಾಗವನ. ಇದು ಎಲ್ಲವೂ ಕೂಡ ಈ ಗೋಧಾಮದಲ್ಲಿದೆ. ಅಂದರೆ ಈ ಗೋಧಾಮ ಒಂದರ್ಥದಲ್ಲಿ ಹೇಳಬೇಕಾದ್ರೆ ಧರೆಗಿಳಿದ ಸ್ವರ್ಗ ಅಂತ ನಾವು ಹೇಳ್ತೇವಲ್ಲ, ಯಾರಿಗೆ ಒಳ್ಳೆಯ ಮನಸ್ಸಿದೆ, ಯಾರು ಸಾತ್ವಿಕ, ಯಾರು ಭಾವನಾತ್ಮಕವಾಗಿ ಪ್ರಪಂಚವನ್ನು ಸ್ವೀಕರಿಸ್ತಾನೆ, ಪ್ರೀತಿಯನ್ನು ದೇವರು ಅಂತ ನಂಬುತ್ತಾನೆ, ಅಂಥವನು ಭೂಲೋಕದ ಸ್ವರ್ಗವನ್ನು ನೋಡಬೇಕು ಅಂತಿದ್ರೆ ಒಮ್ಮೆ ಗೋಧಾಮಕ್ಕೆ ಬರಬೇಕು ಅಂತ. ಖಂಡಿತವಾಗಿ ಆ ಸುಖವನ್ನು, ಆ ಸಂತೋಷವನ್ನು ಗೋಧಾಮ ಕೊಟ್ಟಿದೆ, ಮುಂದಕ್ಕೆ ಕೊಡುತ್ತದೆ. ಯಾಕೆ ಅಂದರೆ ಊಟ ತಿಂಡಿ ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸುವ ಖಂಡಿತ. ಅಂದರೆ ಒಬ್ಬರು ಒಂದು ವ್ಯವಸ್ಥೆಯನ್ನು ಉದ್ದೇಶವಾಗಿಟ್ಟುಕೊಂಡು ಇದರೊಳಗೆ ಬಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಕಲ ವ್ಯವಸ್ಥೆಗಳನ್ನು ಈ ಗೋಧಾಮದಲ್ಲಿ ಕಲ್ಪಿಸಿ ಅವರು ಅವರಿಗೆ ಹೊರಟು ಹೋಗಬೇಕಿದ್ರೆ ನಾವು ಇನ್ನೊಮ್ಮೆ ಗೋಧಾಮಕ್ಕೆ ಬರಬೇಕು. ಯಾಕಂದರೆ ಮೊನ್ನೆ ಒಬ್ಬರು ಉಪನ್ಯಾಸಕ್ಕೆ ಹೇಳ್ತಾರೆ, ಅವರು ತುಂಬ ಚೆನ್ನಾಗಿ ಮಾತಾಡಿರಲಿಲ್ಲ ವಾತಾವರಣದ ಬಗ್ಗೆ. ಅವರು ಹೇಳ್ತಾರೆ, ನಾನು ನಾಳೆ ಹೋಗಿ ಕಾಲೇಜಿನಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ಗೋಧಾಮದ ಬಗ್ಗೆ ನಾನು ಹೇಳ್ತೇನೆ, ನೀವು ಈ ಕೆಲಸವನ್ನು ಮಾಡುವಂತೆ ಪ್ರೇರೇಪಿಸ್ತೇನೆ ಅಂತ. ಅಂದರೆ ಸಾವಿರಾರು ಮಕ್ಕಳಿಗೆ ಪಾಠ ಮಾಡುವಂತಹ ಒಬ್ಬ ಉಪನ್ಯಾಸಕಿಗೆ ಈ ಸಂಗತಿಯನ್ನು ತಾನು ಹೇಳಬೇಕು ಅಂದರೆ ಅವರಲ್ಲಿ ಎಂಥ ಪ್ರೇರಣೆ ಆಗಿರ್ಬೋದು ಅಂತ ನಾವು ಯೋಚನೆ ಮಾಡೋಣ. ಹಾಗಾಗಿ ಮತ್ತು ಇಲ್ಲಿನ ಇನ್ನೊಂದು ವಿಶೇಷ, ನಾವು ಹೇಳ್ತಾರೆ ಎಷ್ಟೋ ಗ್ರಹಚಾರಗಳಿಗೆ, ಎಷ್ಟೋ ಸಮಸ್ಯೆಗಳಿಗೆ ನೀವು ಗೋಗ್ರಾಸ ಕೊಡಿ, ನಿಮ್ಮದು ದೋಷ ನಿವೃತ್ತಿ ಆಗ್ತದೆ ಅಂತ ಹೇಳ್ತಾರೆ. ಸರಿ, ಹಾಗೆ ಮಾಡುವುದಾದರೆ ಅದಕ್ಕೂ ವಿಶಿಷ್ಟ ಅವಕಾಶ ಇದೆ. ಗೋವುಗಳ ಜೊತೆಗೆ ಬೆರೆತು ಗೋವುಗಳಿಗೆ ತನ್ನ ಕೈಯಾರೆ ಗ್ರಾಸವನ್ನು ಕೊಟ್ಟು ಅವರಿಗೆ ಆರತಿ ಬೆಳಗಿ ಆ ಗೋವುಗಳ ಮೈದಡವಿ ಅವುಗಳನ್ನು ಆಲಿಂಗಿಸಿಕೊಂಡು ಸುಖ ಪಡುವಂತಹ ಒಂದು ವ್ಯವಸ್ಥೆ ಈ ಗೋಧಾಮದಲ್ಲಿದೆ. ಆದ್ದರಿಂದ ಈ ವೈಜ್ಞಾನಿಕ ಚಿಂತನೆಗಳ ವೇಗದ ಜೊತೆಗೆ ಓಡ್ತಾ ಇರುವ ನಮಗೆ ಎಲ್ಲೋ ಒಮ್ಮೆ ಪ್ರಾಚೀನ ಭಾರತೀಯತೆ ಕಲ್ಪನೆ, ಎಲ್ಲೋ ನಮಗೊಂದು ಸಂತೋಷದ ನೆಲೆ ಇದೆ ಅನ್ನುವಂತಹ ಕಲ್ಪನೆಯನ್ನು ಎಲ್ಲಕ್ಕಿಂತ ಮಿಗಿಲಾಗಿ ದೀರ್ಘಕಾಲ ಬದುಕುವುದಕ್ಕೆ ಈ ದಾರಿಯನ್ನು ಅನುಸರಿಸಬಹುದು ಅನ್ನುವ ಮಾರ್ಗದರ್ಶನ ಹೇಳುವುದಕ್ಕೆ ಇವತ್ತು ಇಲ್ಲಿ ಗೋಧಾಮ ಇದೆ. ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ, ನಾವು ಕಂಡ ಹಾಗೆ ಎಲ್ಲರ ಬಗ್ಗೆ ಎಲ್ಲ ಒಳ್ಳೆಯ ಅಭಿಪ್ರಾಯಗಳನ್ನು ಎದುರು ಹೇಳುವುದಿಲ್ಲ, ಆಚೆ ಹೋದ್ಮೇಲೆ ಹೇಳುತ್ತಾರೆ. ಆ ದೃಷ್ಟಿಯಿಂದ ನೋಡಬೇಕಿದ್ರೆ ಈ ಗೋಧಾಮವನ್ನು ನಿರ್ಮಾಣ ಮಾಡಿದ್ದು
ವೈಯಕ್ತಿಕ ಆಸಕ್ತಿಗಾದರೂ ಕೂಡ ಇದು ಈ ನಾಡಿಗೊಂದು ದೊಡ್ಡ ಕೊಡುಗೆ ಅಂತ ಖಂಡಿತ. ಇದನ್ನು ಜನ ಒಪ್ಪಿಕೊಂಡಿದ್ದಾರೆ. ರಾಮಕೃಷ್ಣಾಚಾರ್ಯ ಮತ್ತು ಅವರ ಶ್ರೀಮತಿಯವರು ಅವರ ಮನೆಗೆ ಬಂದಾಗ ಇಲ್ಲಿ ನಿಮಗೆ ಯಾವುದೇ ತರತಮಗಳು ಕಾಣೋದಿಲ್ಲ. ಹೇಳ್ತಾರಲ್ಲ, ಅವನಾರವ 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 ಅಂತ ಹೇಳಬಾರ್ದು, ಅವ ನಮ್ಮವ ಅವ ನಮ್ಮವ ಅವನಮ್ಮವ ಅಂತ ಹೇಳಬೇಕು ಅಂತ. ಹಾಗೆ ಯಾರು ಒಳ್ಳೆಯ ಚಿಂತನೆಗಳೊಂದಿಗೆ ಬರ್ತಾರೆ ಅವರೆಲ್ಲರೂ ನಮ್ಮವರು ಅಂತ ಪ್ರೀತಿಸಿ, ಗೌರವಿಸಿ, ಆದರಿಸಿ, ಅವನಿಗೆ ಗೋಧಾಮದ ಪರಿಚಯ ಮಾಡಿಸಿ, ಅವನ ಬದುಕಿನಲ್ಲಿ ಹೊಸ ದಿಕ್ಕನ್ನು ತೋರುವಂತಹ ಕಾರ್ಯಕ್ರಮ ಈ ಗೋಧಾಮದಲ್ಲಿ ನಡೀತಾ ಇದೆ. ಇನ್ನೊಂದು ವಿಚಾರವನ್ನು ನಿಮ್ಮ ಪ್ರಶ್ನೆಗೆ ಪೂರಕವಾಗಿ ನಾನು ಉಲ್ಲೇಖಿಸಬೇಕು. ಬಂಧುಗಳೇ, ನಾವು ದೇವಸ್ಥಾನದ ಬ್ರಹ್ಮಕಲಶ ಇದೆ, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಿವೆ, ನಾವು ಮೆರವಣಿಗೆ ಮಾಡುತ್ತೇವೆ. ಸರಿ, ಟ್ಯಾಬ್ಲೋಗಳಿವೆ, ಯಾವುದು ಹುಲಿ ಬರುತ್ತದೆ, ಕರಡಿ ಬರ್ತದೆ, ಆನೆ ಬರುತ್ತದೆ. ನನಗನ್ನಿಸೋದು ಅದು ಕೂಡ ಪ್ಲಾಸ್ಟಿಕ್, ನನಗನ್ನಿಸೋದು ಏನು ಕೇಳಿದರೆ, ಒಂದು ಬಹಳ ಶ್ರೇಷ್ಠ ಕಾರ್ಯಕ್ರಮ ಅನ್ನೋದಾದರೆ ಆ ಶ್ರೇಷ್ಠ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಅಥವಾ ಒಂದು ವ್ಯವಸ್ಥಿತವಾದ ಜಾಗದಲ್ಲಿ ಗೋಮಾತೆಯ ಮೆರವಣಿಗೆಯನ್ನು ಮಾಡಿ, ಇಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬರುವ ನಮಗೆಲ್ಲ ಹಾಲು ಕೊಟ್ಟು ಬೆಳೆಸಿದ ತಾಯಿ ಅವಳು ಅಂತ ತೋರಿಸುವುದರ ಮೂಲಕ ಈ ಗೋಮಾತೆಯನ್ನು ವೈಭವೀಕರಿಸುವಂತಹ ಕಾರ್ಯಕ್ರಮ ನಡೆದರೆ ಬಹುಶಃ ಮುಂದಿನ ದಿನಗಳಲ್ಲಿ ಗೋಧಾಮ ಅದಕ್ಕೆ ಬೆಂಬಲವಾಗಿ ನಿಲ್ತದೆ ಅಂತ. ಯಾಕೆ ಅಂದರೆ ಗೋವಿನ ಮೌಲ್ಯ ಏನು, ಗೋವಿನ ದೈವತ್ವ ಏನು, ಗೋವು ಮತ್ತು ನಮ್ಮ ಜೊತೆಗಿನ ಬದುಕಿನ ಹೆಚ್ಚುಗಾರಿಕೆ ಏನು. ಯಾಕೆಂದರೆ ಇವತ್ತು ಗೋ ಸಂರಕ್ಷಣೆ ಅನ್ನುವುದೇ ದೊಡ್ಡ ಸಾಹಸ ಆಗಿರುವ ಈ ಕಾಲಘಟ್ಟದಲ್ಲಿ ಮುಂದಿನ ಪೀಳಿಗೆಗೆ ಗೋವಿನ ಮೌಲ್ಯವನ್ನು ತಿಳಿಸಿಕೊಡುವುದಕ್ಕೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಕೂಡ ಅತ್ಯಂತ ಮೌಲ್ಯಯುತವಾದದ್ದು ಅಂತ ನನಗೆ ಮಾತ್ರ ನನ್ನ ಪ್ರಕಾರ ಸಾಕಷ್ಟು ಖಗಮೃಗಗಳಿಗೆ ಒಂದು ಆಶ್ರಯ ತಾಣ ಆಗ್ತಾ ಇದೆ. ಈ ಮಾತನ್ನು ನಾನು ನೆನಪಿಸಬೇಕು ನವೀನಣ್ಣ. ವಿಷಯ ಏನು ಕೇಳಿದರೆ, ಪೇಜಾವರ ಪರ್ಯಾಯದಲ್ಲಿ ಗಿಡಗಳನ್ನು ವಿತರಿಸ್ತಾ ಇದ್ದರಂತೆ. ಆಗ ಸ್ವಯಂ ಸೇವಕರನ್ನು ಪೇಜಾವರ ಸ್ವಾಮಿಗಳು ಕೇಳಿದ್ರು, ಏನು ಗಿಡ ಎಲ್ಲ ಕೊಡ್ತಾ ಇದ್ದೀರಿ? ದೊಡ್ಡ ದೊಡ್ಡ ಮರ ಹಣ್ಣಾಗುವಂಥ ಗಿಡಗಳನ್ನೆಲ್ಲ ಕೊಡ್ತಾ ಇದ್ದೇವೆ. ಅಲ್ಲಪ್ಪ, ನೀವು ಸಣ್ಣ ಸಣ್ಣ ಹೂವಿನ ಗಿಡ ಕೂಡ ಕೊಡಿ. ಯಾಕೆ ಅಂದರೆ ಪಾಪ ಸಣ್ಣ ಚಿಟ್ಟೆ, ದುಂಬಿ ಇದೆಲ್ಲ ಎಲ್ಲಿ ಹೋಗಬೇಕು ಮಕರಂದಕ್ಕೆ ಅಂತ. ಅಂದರೆ ಕೇವಲ ದೊಡ್ಡದು ಅಂತಲ್ಲ, ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು. ಆದ್ದರಿಂದ ಗೋಧಾಮದಲ್ಲಿ ಗೋವುಗಳಿಗೆ ಆಶ್ರಯ ಇದೆ. ಮಾತ್ರ ಅಲ್ಲ, ಎಲ್ಲ ಜನ ಪ್ರೀತಿಸುವ, ವೇಗಕ್ಕೆ ಪ್ರತಿರೂಪವಾಗಿ ಕಾಣಿಸಿಕೊಡುವ ಕುದುರೆ ಇದೆ. ಇನ್ನೊಂದು ಕಡೆಯಲ್ಲಿ ಆ ಪಕ್ಷಿಗಳ ಕಲರವ ಇದೆ. ಮನೆಯ ಮುಂಭಾಗದಿಂದ ತೊಡಗಿ ಅಲ್ಲಲ್ಲಿ ಚಿಟ್ಟೆಗಳಿವೆ. ಪ್ರತಿಯೊಂದಕ್ಕೂ ಪ್ರೀತಿ ಇದೆ, ಆಶ್ರಯ ಇದೆ. ಅಂದರೆ ಇದು ನಿಮಗೆ ನಾನು ಹೇಗೆ ಹೇಳಬೇಕು ಅಂದರೆ, ಪ್ರಾಚೀನ ಭಾರತದ ಕಲ್ಪನೆಯಲ್ಲಿ ಗೋ ಸಾಕಾಣಿಕೆ ಇದೆ, ನಡ್ಕೊಂಡು ಹೋಗುವವರಿಗೆ ದಾರಿ ಇದೆ. ನೀವು ವೈಜ್ಞಾನಿಕ ಯುಗಕ್ಕೆ ಬರ್ತೀರಾ ಅಂದರೆ ಎಲೆಕ್ಟ್ರಿಕಲ್ ಕಾರ್ ಇದೆ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ. ಖಂಡಿತ. ಅಂದರೆ ನಿಮಗೆ ನೋಡಬೇಕು, ಅದರಲ್ಲಿ ನಾವು ಬೆರೀಬೇಕು ಅನ್ನುವ ಆಸೆ ಉಂಟು ಅನ್ನುವುದಾದರೆ ಒಟ್ಟಾರೆಯಾಗಿ ಗೋವಿನ ಆರಾಧನೆ, ಗೋ ಸಾಕಾಣಿಕೆ ಮತ್ತು ದೇಶಿ ತಳಿಗಳ ಅಭಿವೃದ್ಧಿ ಇದು ಬಹಳ ಮುಖ್ಯವಾದದ್ದು. ಯಾಕಂದರೆ ಫ್ಯಾಷನಿಗೋಸ್ಕರ 4 ದನಗಳನ್ನು ಸಾಕುವುದು ಮಾತ್ರ ಉದ್ದೇಶ ಅಲ್ಲ. ಈ ತಳಿಯನ್ನು ಬೆಳಗಿಸುವಂತಹ ಕಾರಣಕ್ಕೆ ಆಯೋಜಿಸಿಕೊಂಡ ಈ ಕಾರ್ಯಕ್ರಮ ಇದು ಗೋಧಾಮದ ವೈಶಿಷ್ಟ್ಯ. ಇನ್ನೊಂದು, ನಮ್ಮ ಎಲ್ಲ ವೀಕ್ಷಕರಲ್ಲಿ ನಾನೊಬ್ಬ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡೋದಕ್ಕೆ ಅಲ್ಲಲ್ಲಿ ಹೋಗ್ತಾ ಇರೋದರಿಂದ ನನಗನ್ಸೋದೇನು ಅಂದರೆ, ನಾವು ಇವತ್ತು ಕಾರ್ಯಕ್ರಮಗಳಲ್ಲಿ ಅನೇಕ ಉಡುಗೊರೆಗಳನ್ನು ಕೊಡ್ತೇವೆ ಸ್ನೇಹಿತರೆ. ಅವರು ಸ್ಮರಣಿಕೆಗಳು, ಮತ್ತೊಂದು ಮಗದೊಂದು ಕೊಡ್ತೇವೆ. ಖಂಡಿತ ನಮ್ಮ ಪ್ರೀತಿ ಅದು ಜನ ಸ್ವೀಕರಿಸ್ತಾರೆ. ನನಗನ್ನಿಸೋದು ಏನು ಅಂತಂದರೆ, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಈ ಗೋಧಾಮದಂತಹ ಒಳ್ಳೆಯ ಜಾಗದಲ್ಲಿ ಉತ್ಪನ್ನ ಆಗುವಂತಹ ಗವ್ಯಗಳನ್ನು, ಅರ್ಥಾತ್ ನೀವು ಕುಡಿಯಲಿಕ್ಕೆ ಮಜ್ಜಿಗೆ ಕೊಡ್ತಿರೋ ಕಾರ್ಯಕ್ರಮದ ಆರಂಭಕ್ಕೆ, ಇಲ್ಲ ಕಾರ್ಯಕ್ರಮದಲ್ಲಿ ಒಂದು ಗೌರವ ಸ್ಮರಣಿಕೆಯಾಗಿ ತುಪ್ಪ, ಉಡುಗೊರೆಯಾಗಿ ನೀವು ತುಪ್ಪವನ್ನು ಕೊಡ್ತೀರೋ, ಅದನ್ನು ಕೊಟ್ಟರೆ ಒಂದು ಗೋವಿನ ಮಹತ್ವವನ್ನು ಜನರಿಗೆ ಹೇಳ್ಬೋದು. ಇನ್ನೊಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಒಳ್ಳೆಯದು. ಇನ್ನೊಂದು, ಇಂತಹ ಕಲುಷಿತ ವಾತಾವರಣದ ನಡುವೆ ಇಂತಹ ಒಂದು ಸುಂದರ ಗೋಧಾಮವನ್ನು ನಿರ್ಮಿಸಿದಂತಹ ಸ್ವಾರ್ಥರಹಿತ ವ್ಯಕ್ತಿಗೊಂದು ಅಭಿನಂದನೆ ಸಲ್ಲಿಸಿದಂತಹ ಒಂದು ಒಳ್ಳೆಯ ಕೆಲಸ ನಮ್ಮಿಂದ ಆಗಬಹುದು ಅಂತ ನನಗನ್ನಿಸ್ತದೆ. ಅದಕ್ಕೂ ಮೀರಿ ನನಗೆ ಬಹಳಷ್ಟು ಬಾರಿ ಅನ್ನಿಸಿದ್ದಿದೆ, ಒಂದು ದೇವಸ್ಥಾನದ ಬ್ರಹ್ಮಕಲಶ ಮಾಡಿ ಆ ಸಂದರ್ಭದಲ್ಲಿ ಈ ಗೋಧಾಮದ ತುಪ್ಪ ಏನಿದೆ ಅದನ್ನು ದೇವರ ಮುಂಭಾಗದಲ್ಲಿಟ್ಟು ಅವರಿಗೆಲ್ಲ ಪಡೆದವರಿಗೆ ಒಳ್ಳೆಯದಾಗಲಿ ಅನ್ನುವ ಪ್ರಾರ್ಥನೆ ಮಾಡಿ ಅದು ಕೊಟ್ಟರೆ ಅದು ಪ್ರಸಾದ ರೂಪವಾಗಿ ಜನರಿಗೆ ವಿನಿಯೋಗ ಆಗಬಹುದು ಅಂತ. ಯಾಕೆ ಅಂದರೆ ಗೋ ಸಂರಕ್ಷಣೆ, ಗೋತಳಿಯ ಅಭಿವೃದ್ಧಿ, ಇದಕ್ಕೆ ಪ್ರೋತ್ಸಾಹ ಅನ್ನೋದು ಇಂತಹ ಸಣ್ಣ ಪುಟ್ಟ ಪ್ರಯತ್ನಗಳಿಂದ ಬಂದಾಗ ಈ ದೊಡ್ಡ ವ್ಯವಸ್ಥೆ ಮಾಡಿಕೊಂಡವರು ಅದನ್ನು ಸಂಭ್ರಮಿಸ್ತಾರೆ. ಅವರು ಮತ್ತಷ್ಟು ಉತ್ಕೃಷ್ಟವಾಗಿ ಕೆಲಸ ಮಾಡೋದಕ್ಕೆ ಪ್ರೇರಣೆ ಆಗ್ತದೆ ಅಂತ ನನಗನ್ನಿಸ್ತದೆ.
ಬರೀ ಪೊರ್ಲುಡು ಪಾತೆರ್ಯಾರು ಇನಿತ್ತ ಕಾಲೋಡು ಈ ಪ್ರಕೃತಿನ ಒರಿಪುನೆಂಚ ಐಟ್ಲ ವಿಶೇಷವಾದ ವಿಷ ಗಾಳಿ ವಿಷ ನೀರು ಉಪ್ಪುನಂಚಿತ್ತಿನ ಈ ಪೊರ್ತರು ಪರಿಪಿನಂಚಿತ್ತಿನ ತಿಂಪಿನಂಚಿತ್ತಿನ ಈ ಪೊರ್ತರು ಅವಿ ನೆಂಚ ಸ್ವಚ್ಛ ಮಲ್ಪಲಿ ಶುದ್ಧವಾಯಿನ ಗಾಳಿ ನೆಂಚದ ತಿನ್ನಲಿ ಶುದ್ಧ ತೆನಸೆ ನೆಂಚ ತಿನ್ನಲಿ ನೆಂ ಪೂರ ತೋಜಭವನಂಚಿತ್ತಿನ ಒಂಜಿ ಪ್ರಯತ್ನ ಗೋಧಾಮ ಮಾಡವೊಂದುಂಡು ಅವಿನ ನಿಕುಲ್ಲ ಖಂಡಿತವಾದ ಹೊರಾಟಲ ಬತ್ತು ತೂರೆ ಹೊರ ಬತ್ತು ತೂಂಡ ಮಾತ್ರ ಗೊತ್ತವಿನಿ ನೆತ್ತ ವಿಶೇಷಲ್ದಾದ ಅಗತ್ಯದಾದ ಆಯ್ನಾತ್ ಇಂಚಿತ್ತಿನ ಕೆಲಸ ಅಲ್ಪ ಆವಡು ಪನ್ನ ಪಾತ್ರ ಬಂದು ಈಗ ನಮ್ಮ ಮಾತ ಬಂದುಲ್ನ ಪರವಾದ ಸ್ವಲ್ಪ ನೆನಪು ನಮಸ್ಕಾರ.